person, right? Yes. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದಂತಹ ಒಂದು ಘಟನೆ ವಿಚಾರವೂ ಕೂಡ ಹೌದು. ಯಾಕಂದ್ರೆ ಕೂಳೂರು ಬ್ರಿಡ್ಜ್ನಲ್ಲಿ ಒಂದು ಕಾರು ಬಂದು ನಿಲ್ಲುತ್ತೆ. ಜೊತೆಗೆ ಅಲ್ಲಿದ್ದಂತಹ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯ ನಾಪತ್ತೆ ಪ್ರಕರಣ. ಆ ವ್ಯಕ್ತಿ ಅಂತಿದ್ದ ವ್ಯಕ್ತಿ ಆದರೆ ಪರವಾಗಿಲ್ಲ, ನಮ್ಮ ಮಂಗಳೂರೇನು ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಆದರೆ ಆ ವ್ಯಕ್ತಿ ಖ್ಯಾತ ಉದ್ಯಮಿ, ನಮ್ಮ ಮಂಗಳೂರಿನ ಖ್ಯಾತ ಉದ್ಯಮಿ, ಜೊತೆಗೆ ಖ್ಯಾತ ಸಮಾಜ ಸೇವಕ ಕೂಡ ಹೌದು. ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡಿರುವಂತಹ ವ್ಯಕ್ತಿ, ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚಿರಪರಿಚಿತವಾಗಿರುವಂತಹ ಹೆಸರು. ಸಮಾಜ ಸೇವೆಯಲ್ಲಿ ಜೊತೆಗೆ ಉದ್ಯಮಿಯಾಗಿ ಶಾಲೆಯನ್ನು ನಡೆಸಿಕೊಳ್ತಾ ಇರುವಂತಹ ವ್ಯಕ್ತಿ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರ, ಇದರ ಮಾಜಿ ಶಾಸಕರು ಮೊಯ್ದೀನ್ ಬಾವ ಅವರ ಸಹೋದರ. ಮೊಯ್ದೀನ್ ಬಾವ ಅವರ ಸಹೋದರ ನಾಪತ್ತೆಯಾಗಿದ್ದಾರೆ ನಿನ್ನೆ ಬೆಳಗ್ಗಿನಿಂದ ಅನ್ನುವಂತಹ ಸುದ್ದಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಅವರು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಮುಂಜಾನೆ ಮನೆಯಿಂದ ಹೊರಟಿದ್ದಾರೆ, ಆದರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ನಾಪತ್ತೆಯಾಗಿದ್ದಾರೆ ಫಲ್ಗುಣಿ ನದಿಯ ಸಮೀಪ, ಕೂಳೂರು ಬ್ರಿಡ್ಜ್ನ ಸಮೀಪ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅವರು ಕಿಡ್ನಾಪ್ ಆಗಿದ್ದಾರಾ, ಅಪಹರಣ ಆಗಿದ್ದಾರಾ, ಅಥವಾ ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿದ್ದಾರಾ ನದಿಗೆ ಹಾರಿ ಅನ್ನುವಂತಹ ಊಹಾಪೋಹಗಳ ನಡುವೆ ಅಲ್ಲಿ NDRF ಆಗಿರ್ಬೋದು, SDRF ಆಗಿರ್ಬೋದು ಕಾರ್ಯಾಚರಣೆಯನ್ನು ನಡೆಸಿತ್ತು. ತದನಂತರ ಸಂಜೆಯ ಹೊತ್ತಿನಲ್ಲಿ ಈಶ್ವರ್ ಮಲ್ಪೆ ಅವರು ಕೂಡ ಬಂದು ಅಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಸತತ 28 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಇದೀಗ ಮೊಯ್ದೀನ್ ಬಾವ ಅವರ ಸಹೋದರ ಅವರ ಮೃತದೇಹ ಪತ್ತೆಯಾಗಿದೆ. ಜೊತೆಗೆ ಅಂತೂ ಇಂತೂ ಉದ್ಯಮಿ ಸಮಾಜ ಸೇವಕರೊಬ್ಬರ ದಾರುಣ್ಯ ಅಂತ್ಯವಾಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ಅವರ ಕೊನೆಯ ಅಂತಿಮ ಯಾತ್ರೆಯಲ್ಲಿ ಅಲ್ಲಿ ಸೇರಿದಂತಹ ಜನಸಾಗರ, ಅಲ್ಲಿ ಸೇರಿದ್ದಂತಹ ಜನರ ಕಂಬನಿಗಳು ಅದಕ್ಕೆ ಸಾಕ್ಷಿ ಆಗುತ್ತೆ. ಇವೆಲ್ಲದರ ಜೊತೆಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು. ಎಸ್, ಉದ್ಯಮಿ ಸಮಾಜ ಸೇವಕ ಇವರ ಸಾವಾಗಿದೆ, ಅಂತ್ಯವಾಗಿದೆ. ಇವೆಲ್ಲದರ ಜೊತೆಗೆ ಯಾಕಾಗಿದೆ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಈಗಾಗಲೇ ಅವರ ಸಹೋದರರಾಗಿರುವಂತಹ ಮೊಯ್ದೀನ್ ಬಾವ ಅವರು ಮುಮ್ತಾಜ್ ಅಲಿ ಅವರ ಈ ಒಂದು ಅಂತ್ಯಕ್ಕೆ ಬಿಕ್ಕಿ ಅತ್ತು ಅವರ ರೋದನೆಯನ್ನು, ಜೊತೆಗೆ ಸಾವಿನ ಹಿಂದಿರುವಂತಹ ಸತ್ಯ ಘಟನೆಯನ್ನು ಅವರು ಹೇಳ್ತಾ ಇದ್ದಾರೆ. ಕಾರಣ ಇದರ ಹಿಂದೆ ಇರುವಂಥದ್ದು ಹನಿ ಮತ್ತು ಮನಿ ಅನ್ನುವಂಥದ್ದು. ಹನಿ ಮತ್ತು ಮನಿ ಅಂತ ಬಂದಾಗ ಹನಿ ಟ್ರ್ಯಾಪ್ ಆಗಿದ್ದಾರೆ, ಜೊತೆಗೆ ಆ ಹನಿ ಟ್ರ್ಯಾಪ್ನಿಂದ ಮನಿ ಟ್ರ್ಯಾಪ್ ಆಗಿದ್ದಾರೆ. ಹಾಗಿದ್ದಾಗ ಮಾನಸಿಕವಾಗಿ ನೊಂದು ಈ ದಾರುಣ ಅಂತ್ಯವನ್ನು ಅವರು ಕಂಡಿದ್ದಾರೆ ಅನ್ನುವಂಥದ್ದು ಮೊಯ್ದೀನ್ ಬಾವ ಅವರ ಸಹೋದರ ಹೇಳುವಂತಹ ಮಾತುಗಳು. ಹೀಗಿದ್ದಾಗ ಅಂತೂ ಇಂತೂ ಹನಿಯ ಟ್ರ್ಯಾಪ್ಗೆ ಒಳಗಾಗಿ ಮನಿ ಟ್ರ್ಯಾಪ್ಗಳನ್ನು ಕೂಡ ಆಗಿ ಇದೀಗ ದಾರುಣ ಅಂತ್ಯವನ್ನು ಕಂಡುಕೊಂಡಿರುವಂತಹ ಮುಮ್ತಾಜ್ ಅಲಿ. ಇದು ಈ ಹೊತ್ತಿನ ವಿಶೇಷ ಹನಿಯ ಮನಿ ಟ್ರ್ಯಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿ. ಎಲ್ಲೇ ಮೀರಿದಂತಹ ಹನಿಯ ಮನಿ ಟ್ರ್ಯಾಪ್. ಹಾಗಿದ್ದಾಗ ಮತ್ತೆ ನಮ್ಮ ಮಂಗಳೂರಿನಲ್ಲಿ ಈ ಹನಿ ಟ್ರ್ಯಾಪ್ ದಂಧೆ ಜೋರಾಗಿದೆಯಾ ಅಥವಾ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದು ಪ್ರಭಾವಿಯಾಗಿರುವಂತಹ ವ್ಯಕ್ತಿ ಅವರು 50 ಲಕ್ಷ ಈ ಹಿಂದೆಯೂ ಕೂಡ ಕೊಟ್ಟಿದ್ರಂತೆ. ಈ ರೀತಿ ಹನಿ ಟ್ರ್ಯಾಪ್ ಆದಾಗ ಮತ್ತೆ 25 ಲಕ್ಷ ಕೇಳಿದ್ರಂತೆ. ಮತ್ತೆ ಹಣಕ್ಕೆ ಕೇಳುವಂತಹ, ಹಣವನ್ನು ಪೀಕಿಸುವಂತಹ ಈ ಒಂದು ಷಡ್ಯಂತ್ರ ಈ ಒಂದು 6 ಜನರು ಜೊತೆಗೆ ಓರ್ವ ಮಹಿಳೆಯಿಂದ ನಡೆದಿದೆ. ಹಾಗಿದ್ದಾಗ ಅವರ ಮೇಲೆ FIR ದಾಖಲಾಗಿದೆ, ಜೊತೆಗೆ ಅವರ ಬಂಧನ ಆಗಿದೆ. ಹಾಗಿದ್ದಾಗ ಏನೀ ಕತೆ, ಏನಾಗಿದೆ ಈ ಹನಿ ಟ್ರ್ಯಾಪ್ ಜಾಲ? ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರಾವಳಿಯಲ್ಲಿ ಚರ್ಚೆಗೆ ಕಾರಣವಾಗಿದ್ದ ಸಮಾಜ ಸೇವಕ ಅಲ್ಲಿ ನಾಪತ್ತೆ ಪ್ರಕರಣ. ನಾಪತ್ತೆಯಾಗಿದ್ದ ಸಮಾಜ ಸೇವಕ ಉದ್ಯಮಿ ಮುಮ್ತಾಜ್ ಅಲಿ ಮೃತದೇಹ ಪತ್ತೆ. ನಾಪತ್ತೆಯಾಗಿದ್ದ ಮಾಜಿ ಶಾಸಕ ಮೊಯ್ದೀನ್ ಬಾವ ಸಹೋದರ ಮುಮ್ತಾಜ್ ಅಲಿ ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಮುಂಜಾನೆ ಮನೆಯಿಂದ ಹೊರಹೋಗಿದ್ದ ಮುಮ್ತಾಜ್ ಅಲಿ ಅವರ ಕಾರು ಕೂಳೂರಿನ ಸೇತುವೆ ಬಳಿ ಪತ್ತೆಯಾಗಿತ್ತು. ಅಪಘಾತದ ಸ್ಥಿತಿಯಲ್ಲಿ ಕಾರು ಪತ್ತೆಯಾಗಿದ್ದು ಮುಮ್ತಾಜ್ ಅಲಿ ಅವರು ಕಾರಿನಿಂದ ಇಳಿದು ನಾಪತ್ತೆಯಾಗಿದ್ದರು. ಹೀಗಾಗಿ ಸೇತುವೆಯಿಂದ ಫಲ್ಗುಣಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನದಲ್ಲಿ NDRF ಹಾಗೂ SDRF ಸೇರಿದಂತೆ ಸ್ಥಳೀಯರಿಂದ ನದಿಯಲ್ಲಿ ಹುಡುಕಾಟ ನಡೆಸಲಾಗಿತ್ತು. ನಿನ್ನೆ ಸಂಜೆಯ ವೇಳೆಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆಯ ತಂಡದಿಂದಲೂ ಹುಡುಕಾಟ ನಡೆದಿತ್ತು. ಇದೀಗ ಫಲ್ಗುಣಿ ನದಿಯ ಸೇತುವೆ ಬಳಿಯಲ್ಲೇ ಮೃತದೇಹ ಫಲ್ಗುಣಿ ನದಿಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಒಂದು 8
ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ನಾವು. ಇವತ್ತು ಬಾಡಿ ಫ್ರೆಶ್ ಆಯಿತು, ರಾತ್ರಿ ಕೂಡ ಮಾಡಿದ್ದೇವೆ. ಮತ್ತು ಅಲ್ಲಿ ಬ್ರಿಡ್ಜಿ ಲಾಸ್ಟ್ ಇಲ್ಲುಂಟಲ್ಲ ಸೆಕೆಂಡ್ ಬ್ರಿಡ್ಜಿಯ ತುದಿ ಸೈಡಲ್ಲಿ ಸ್ವಲ್ಪ ಇದು ಬಾಡಿ ಟ್ರೇಸ್ ಆಯಿತು. ಅಲ್ಲಿ ಅವರಿಗೆ ಬರುವಾಗ ಸ್ವಲ್ಪ ಬಾಡಿದು ತಲೆ ಕಾಣಿಸ್ತಾ ಇತ್ತು. ಮತ್ತು ಹೋಗಿ ನಾವು ಇದು ಮಾಡಿ ಬಾಡಿ ಕೊಟ್ಟೆ. ನೀರು ಒಳಗಿತ್ತ ಹೀಗೆ ಹೊರಗೆ ಫ್ಲೋಟ್ ಆಗ್ತಿತ್ತು. ಸ್ವಲ್ಪ ಫ್ಲೋಟಿಂಗ್ ಮೇಲೆ ಸ್ವಲ್ಪ ಬರ್ತಾ ಇತ್ತು, ಸ್ವಲ್ಪ ತಲೆಯ ಭಾಗ ಸ್ವಲ್ಪ ಕಾಣ್ತಾ ಇತ್ತು. ಅಲ್ಲ, ಒಂದು 24 ಗಂಟೆಯಿಂದ ಬಾಡಿ ಮೇಲೆ ಬರಲಿಲ್ಲ. ಅದಕ್ಕೆ ಕಾರಣ ಅಂದರೆ ನೀರು ಅಡಿಯಲ್ಲಿ ಒಂದು 4 ಫೀಟು ಒಂದು ಕೋಲ್ಡ್ ನೀರಿತ್ತು. ಅದು ಒಂದು ಟೈಮಿಂಗ್ ತಾಗ್ತದೆ ಸರ್. ಒಂದು 4 ಗಂಟೆ 5 ಗಂಟೆ 24 hours ಆದ ಮೇಲೆ ಅಷ್ಟೊತ್ತಾಗ್ತದೆ, ಮತ್ತು ಡಿಕಂಪೋಸ್ ಆಗ್ತದೆ. ಅಲ್ಲಿ ಹಾಲನೇ ಒಂಥರ ಇತ್ತು, ಅದು ಹೇಳಲಿಕ್ಕೆ ಇಲ್ಲ. ಅಂದರೆ ಅಲ್ಲಿ ಡ್ರಿಜ್ಜಿಂಗ್ ಮಾಡಿ ಪೈಪೆಲ್ಲ ಹೊಂಡ ಬೇರೆ ಕಡೆಯೆಲ್ಲ ಹೊಂಡ ಇದೆ, ಒಂದು ಸ್ವಲ್ಪ ಇದೆ ಡೆಪ್ತ್ ಇಲ್ಲದಾಗಿದೆ, ಆ ಥರ ಎಲ್ಲ ಇತ್ತು. ಕಲ್ಲು ಬಂಡೆ ಎಲ್ಲ ತುಂಬ ಇತ್ತು. ಮಾಜಿ ಶಾಸಕ ಮೊಯ್ದೀನ್ ಬಾವ ಸಹೋದರ ಮುಮ್ತಾಜ್ ಅಲಿ 28 ಗಂಟೆಗಳ ನಿರಂತರ ಕಾರ್ಯಾಚರಣೆ. ಆತ್ಮಹತ್ಯೆಯ ಹಿಂದೆ ಹನಿ ಟ್ರ್ಯಾಪ್ ಜಾಲದ ಕೈವಾಡ. ಮೃತದೇಹ ಪತ್ತೆಯಾಗುತ್ತಿದ್ದಂತೆ ಸಹೋದರ ಮೊಯ್ದೀನ್ ಬಾವ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಸಹೋದರನ ಸಾವಿನ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು ಎಂದಿದ್ದಾರೆ. ಸಹೋದರ ಮುಮ್ತಾಜ್ ಸಮಾಜ ಸೇವೆಯ ಮೂಲಕ ಎಲ್ಲಾ ಸಮುದಾಯದ ಜೊತೆ ಸ್ನೇಹದಿಂದ ಇದ್ದವರು. ಶಾಲೆಯನ್ನ ನಡೆಸುತ್ತಿದ್ದ ಅವರು ಹಲವು ಬಡವರಿಗೂ ಸಹಾಯ ಮಾಡುತ್ತಿದ್ದರು. ಅವರನ್ನ ಯಾರೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದರು ಅನ್ನೋ ಮಾಹಿತಿ ಇದ್ದು ಅವರ ಬಗ್ಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮುಮ್ತಾಜ್ ಅಂತ ಹೇಳುವಂಥವರು ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ, ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತು ಇವರ ಆ ಒಂದು ಪ್ರಚಾರಕ್ಕೆ, ಇವರ ಇದಕ್ಕೆ ಒಂದು ಇದು ಮಾಡೋದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿನಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ. ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವರದ್ದು ಯಾವ ರೀತಿಯಲ್ಲಿ ವಾಟ್ಸಪ್ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ. ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು. ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈ ಥರ ಆಗಿದ್ದಾರೆ. ಬಹುಶಃ 24 ಗಂಟೆ 26 ಗಂಟೆ ಆಯಿತು. ನಾನು ಭಾಳ ದುಃಖದನಾಗಿದ್ದೇನೆ. ದಯವಿಟ್ಟು ಕ್ಷಮಿಸಿ, ಅವ್ರಿಗೆ ಕಷ್ಟ ಸಿಗ್ಲಿತ್ತಿಲ್ಲ. ಅದೇ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದಲೇ ಈ ತೀರ್ಮಾನ ತೆಗೆದುಕೊಂಡಿದ್ರು. ಅದರಿಂದ ಒಂದು 7-8 ದಿವಸದಿಂದ ಅವರು ಖಿನ್ನರಾಗಿದ್ದರು. ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ಮಾಡಿದ್ದಾರೆ. ಪೊಲೀಸ್ನವರು ನ್ಯಾಯಯುತವಾದ ತನಿಖೆಯನ್ನು ಮಾಡ್ತಾರೆ ಅಂತ ಭರವಸೆಯನ್ನು ಮಾಡಿದ್ದಾರೆ. ನಿರಂತರ ಬೆದರಿಕೆ, ಬ್ಲ್ಯಾಕ್ ಮೇಲ್, ಲಕ್ಷಾಂತರ ರೂಪಾಯಿ ಹಣ ಕಿತ್ತುಕೊಂಡು ಮತ್ತಷ್ಟು ಹಣಕ್ಕೆ ಬೇಡಿಕೆ. ಮಹಿಳೆ ಸೇರಿ 6 ಜನರ ವಿರುದ್ಧ ಎಫ್ಐಆರ್. ಶ್ರೀ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೈದರಾಲಿ ಮುಖಾಂತರ ಒಂದು ನಮಗೆ ಎಕ್ಸ್ಟಾರ್ಷನ್ದು ಒಂದು ಕಂಪ್ಲೇಂಟ್ ಬಂತು. ಸೊ ಎಕ್ಸ್ಟಾರ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟಾರ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್, ಸತ್ತಾರ್ ಮತ್ತು ಶೋಯೇಬ್, ಈ ರೀತಿ ಇನ್ನೂ ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ
ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಈಗ ನಮ್ಮ CCB ಮತ್ತು ACP ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಲ್ ಮೀಡಿಯಾದಲ್ಲಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋಕ್ಕಿಂತ ಮುಂಚೆ, ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟನ್ನು ಕಳಿಸಿದ್ರು. ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ. ದಟ್ ನನ್ನ ಸಾಯೋದು ಕಾರಣ ಇವರೇ, ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ, ಅವರಿಂದ ನನ್ನ ಜೀವನ ಹಾಳಾಗಿದೆ. ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಸೆಕ್ಸ್ ವಿಡಿಯೋ ಆಧಾರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್. ಮುಮ್ತಾಜ್ ಅಲಿ ಅವರನ್ನ ಹನಿ ಟ್ರ್ಯಾಪ್ ಮಾಡಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದೆ. ಈ ವಿಚಾರವಾಗಿ ಪೊಲೀಸರು ಓರ್ವ ಮಹಿಳೆ ಸೇರಿ 6 ಜನರ ವಿರುದ್ಧ FIR ದಾಖಲಿಸಿಕೊಂಡು ಕೆಲವರನ್ನ ವಶಕ್ಕೆ ಪಡೆದಿರುವ ಮಾಹಿತಿ ಇದೆ. ಸುರತ್ಕಲ್ನ ಮೊಬೈಲ್ ಅಂಗಡಿಯೊಂದರ ಮಾಲೀಕನು ಇದರಲ್ಲಿ ಶಾಮೀಲಾಗಿದ್ದು ಆತ ತಲೆಮರೆಸಿಕೊಂಡಿದ್ದಾಗಿ ಮಾಹಿತಿ ಇದೆ. ಈ ವಿಚಾರವಾಗಿ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಇದು ಸದ್ಯದ ಡೀಟೇಲ್ಸ್ ಏನೆಲ್ಲ ಆಗಿದೆ ಅನ್ನುವಂತಹ ಅಪ್ಡೇಟ್ಸ್ಗಳು. ಅಂತೂ ಇಂತೂ ನಿರಂತರವಾಗಿರುವಂತಹ 28 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮೊಯ್ದೀನ್ ಬಾವ ಅವರ ಸಹೋದರರು ಮುಮ್ತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದೆ. ಇವೆಲ್ಲದ ಜೊತೆಗಾಗಿ ಒಂದು ಉದ್ಯಮಿ ಜೊತೆಗೆ ಸಮಾಜ ಸೇವಕನ ಒಂದು ಅಂತ್ಯ ಆಗಿದೆ. ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗಾಗಲೇ ಮೊಯ್ದೀನ್ ಬಾವ ಅವರು ಕೂಡ ಅದನ್ನು ಹೇಳಿದ್ದಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ಪೊಲೀಸ್ ಕಮಿಷನರ್ ಅವರು ಅನುಪಮ್ ಅಗರ್ವಾಲ್ ಅವರು ಆ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಇವೆಲ್ಲದರ ಜೊತೆಗೆ ಅವರನ್ನು ಹಣಕ್ಕಾಗಿ ಪೀಡಿಸ್ತಾ ಇದ್ರು. 50 ಲಕ್ಷ ರೂಪಾಯಿಗಳು ಮತ್ತೆ 25 ಲಕ್ಷ ರೂಪಾಯಿಗಳು, ಹೀಗೆ ಬಹಳಷ್ಟು ಹಣಕ್ಕೆ ಮತ್ತೆ ಹಣಕ್ಕೆ ಪೀಡಿಸಿದಾಗ ಮಾನಸಿಕವಾಗಿ ಮನನೊಂದು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅದೇನೇ ಇರಲಿ, ಅವರು ಶಾಲೆಯನ್ನು ಕೂಡ ನಡೆಸ್ತಾ ಇದ್ರು, ಧಾರ್ಮಿಕವಾಗಿಯೂ ಕೂಡ ನಮ್ಮ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಮುಂದಿದ್ರು. ಹಾಗಿದ್ದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಪ್ರಮುಖವಾಗಿ ನಾವು ಮೊದಲನೇದಾಗಿ ಕೇಳ್ಕೊಳ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಏನಾಯಿತು, ಏನು ಕತೆ, ಇದು ನಿಜವಾಗ್ಲೂ ಕೂಡ ಒಂದು ಷಡ್ಯಂತ್ರವಾಗಿರುವಂತಹ ಒಂದು ಹನಿ ಟ್ರ್ಯಾಪ್ ಪ್ರಕರಣವಾ, ಅಥವಾ ಇವರು ಈ ಬಲೆಗೆ ಬಿದ್ರ, ಅಥವಾ ಇವರ ಹಿಂದೆ ಈ ರೀತಿ ಇವರನ್ನು ನಡೆಸಬೇಕು, ಹೊಸಕ್ಕೆ ಹಾಕಬೇಕು, ಅಥವಾ ಈ ರೀತಿ ಇವರನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಜಾಲವೇ ಸಕ್ರಿಯವಾಗಿ ಕೆಲಸ ಮಾಡಿತ್ತಾ? ಯಾಕಂದರೆ ಮೊಯ್ದೀನ್ ಬಾವ ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಅಷ್ಟು ಕೂಡ ಆರೋಪಿಗಳ ಪಟ್ಟಿಯನ್ನು ನೋಡಿದಾಗಲೂ ಕೂಡ ಬಹಳಷ್ಟು ಅನುಮಾನಗಳನ್ನು ಸೃಷ್ಟಿ ಮಾಡುತ್ತೆ ಈ ಒಂದು ಪ್ರಕರಣ. ಯಾಕಂದರೆ ಈ ಆರೋಪಿಗಳು ಕೂಡ ಹೊಸದಾಗಿ ಕಂಡುಬರುವಂಥ ಆರೋಪಿಗಳಲ್ಲ, ಈ ಹಿಂದಿನೂ ಕೂಡ ಕೆಲವು ಪ್ರಕರಣಗಳಲ್ಲಿ ಇದ್ದಂತಹ ಆರೋಪಿಗಳು, ನಮ್ಮ ಜಿಲ್ಲೆಯ ಗಮನವನ್ನು ಸೆಳೆದಂತಹ ಆರೋಪಿಗಳು. ಸೊ ಹಾಗಿದ್ದಾಗ ಏನು ಕತೆ, ಏನು ವಿಚಾರ, ಏನಿದು ಹನಿ ಟ್ರ್ಯಾಪ್ ಜಾಲ, ಯಾರ ಹಿಂದೆ ಇದೆ ಇದರ ಕೈವಾಡ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ಹಿರಿಯ ಕ್ರೈಮ್ ವರದಿಗಾರರು ನಮ್ಮ ಜೊತೆ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮೋಹನ್ ಬೋಳಂಗಡಿ ಸರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಹನಿಯ ಮನಿ ಟ್ರ್ಯಾಪ್, ಈ ಹನಿಯ ಮನಿ ಟ್ರ್ಯಾಪ್ಗೆ ಸಿಲುಕಿ ಸಮಾಜ ಸೇವಕರೊಬ್ಬರ ಅಂತ್ಯ ಆಗಿದೆ. ಹಾಗಿದ್ದಾಗ ಒಂದ್ ಕಡೆ ಅವರ ಅಪಾರವಾಗಿರುವಂತಹ ಅಭಿಮಾನಿ ವರ್ಗ, ಅವರ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಬಹಳಷ್ಟು ಜನರು ಕಣ್ಣೀರನ್ನ ಹಾಕಿದ್ದಾರೆ. ಯಾಕಂದ್ರೆ ಒಳ್ಳೆಯ ವ್ಯಕ್ತಿ, ಹೀಗಾಗಬಾರ್ದಿತ್ತು,
ಏನಾದರೂ ಆಗಿದ್ರೆ ನಾವುಗಳು ನಿಲ್ತಾ ಇದ್ವಿ ಅವರ ಜೊತೆ ಅನ್ನೋದು ಈಗ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಆದರೆ ಕಾಲ ಮೀರಿ ಹೋಗಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜೊತೆಗೆ ಏನಾಗಿದೆ ಏನು ಕತೆ ಅನ್ನುವಂಥ ವಿಷಯದ ಬಗ್ಗೆ ನಾನು ನೇರವಾಗಿ ಫಸ್ಟ್ ರಿಕ್ಷನ್ ಸರ್ ಮೋಹನ್ ಬೋಳಂಗಡಿ ಸರ್, ಈ ಒಂದು ಅಂತ್ಯ ಒಬ್ಬ ಸಮಾಜ ಸೇವಕರು ಜೊತೆಗೆ ಉದ್ಯಮಿಯೊಬ್ಬರು ಜೊತೆಗೆ ಸಮಾಜದಲ್ಲಿ ಪ್ರತಿಷ್ಠಿತವಾಗಿರುವಂಥ ಪ್ರಬಲ ವ್ಯಕ್ತಿಯ ಈ ಒಂದು ಅಂತ್ಯ, ಫಸ್ಟ್ ರಿಕ್ಷನ್ ಏನು ಹೇಳ್ತೀರಿ ಸರ್? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಇರುವವರು ಯಾವತ್ತು ಕಾಲು ಜಾರಬಾರದು ಎನ್ನುವುದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ. ನೀವು ಯಾವ ಉದಾತ್ತವಾದಂಥ ಒಂದು ದೇವವನ್ನು ಇಟ್ಟುಕೊಂಡು ಸಮಾಜದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರ ಅದಕ್ಕೆ ಬದ್ಧರಾಗಿರಬೇಕು. ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ನೀವು ದಾರಿ ತಪ್ಪಿದ್ದಾರಂತಾದರೆ ಮತ್ತೆ ನಿಮಗೆ ದಾರಿ ಹುಡುಕಿದರೂ ಸಿಕ್ಕುವುದಿಲ್ಲ. ಇದಕ್ಕೆ ಮುಂತಾಜ್ ಅಲಿ ಒಂದು ಉದಾಹರಣೆ. ಇವರಿಗೆ ದಾರಿ ಸಿಗಲಿಲ್ಲ, ಆದ್ದರಿಂದಾಗಿ ಅವರ ದಾರಿಯನ್ನು ಕಂಡುಕೊಂಡರು. ಅವರ ಮನೆಯಿಂದ ಹೊರಡುವಾಗ ವಾಯ್ಸ್ ಮೆಸೇಜಲ್ಲಿ ಹೇಳಿದ್ದಷ್ಟೇ, ನಾನು ನನ್ನ ದಾರಿಯನ್ನು ಕಂಡುಕೊಳ್ಳುತ್ತಿದ್ದೇನೆ, ದೇವರಲ್ಲಿಗೆ ಹೋಗುತ್ತೇನೆ ಅಂತೇಳಿ. ಆದ್ದರಿಂದಲೇ ಆಗಲೇ ಗೊತ್ತಾಗಿತ್ತು ಇವರು ತನ್ನ ದೇಹವನ್ನು ಅಂತ್ಯ ಮಾಡಿಕೊಂಡಿದ್ದಾರಂತೆ. ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಅಲ್ಟಿಮೇಟ್ ಎಂಡ್ ಈ ರೀತಿ ಹನಿ ಟ್ರ್ಯಾಪ್ ಅಂತ ಬಂದಾಗ ಇಲ್ಲ ಅಲ್ಟಿಮೇಟ್ ಅದೇ ಹೆಂಡ್ ಅಲ್ಲ. ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ಅವರ ಪ್ರವಾದಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ ಜನ್ಮ ಕೊಡುವಂತಹ ನಿಮ್ಮ ಆತ್ಮವನ್ನು ನೀವು ಕೊಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಅದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಅದೇ ರೀತಿಯ ಕಠೋರ ಶಿಕ್ಷೆ ಪರಲೋಕದಲ್ಲಿಯೂ ಕಾದಿರ್ತದೆ ಅಂತೇಳಿ. ನೀವು ನೀರಿಗೆ ಬಿದ್ದು ಸತ್ತರೆ ನೀವು ಅಲ್ಲಿ ನೀರಲ್ಲೇ ಬೀಳುವುದು, ಇಲ್ಲಿ ನೇಣು ಹಾಕ್ಕೊಂಡ್ರೆ ಅಲ್ಲಿ ನಿಮಗೆ ನೇಣೆ, ಇಲ್ಲಿ ಬೆಂಕಿ ಹಚ್ಚಿಕೊಂಡ್ರೆ ನಿಮಗೆ ಅಲ್ಲಿಯೂ ಬೆಂಕಿ. ನಿಮಗೆ ಇನ್ನೊಂದು ಲೋಕ ಅಂತ ಇದ್ದರೆ ಅದರಲ್ಲಿ ನಿಮಗೆ ಅಂಥ ಕಷ್ಟ ಸಿಗುತ್ತೆ. ಆದರೆ ಯಾವತ್ತೂ ನೀವು ಆತ್ಮಹತ್ಯೆ ಅಂತ ಮಹಾಪಾಪವನ್ನು ಮಾಡಬಾರ್ದು ಅಂತೇಳಿ ಪ್ರವಾದಿಯವರು ಹೇಳಿತ್ತು. ಆದ್ದರಿಂದ ಆ ಸಮುದಾಯದಲ್ಲಿ ಆತ್ಮಹತ್ಯೆ ಎನ್ನುವುದು ಬರೀ ಮಹಾಪಾಪ ಅಂತೇಳಿ ತಿಳ್ಕೊಂಡಿದ್ದಾರೆ. ಅದು ಭಾರಿ ಕನಿಷ್ಠ ಸಂಖ್ಯೆಯಲ್ಲಿದೆ, ಭಾರಿ ಕನಿಷ್ಠ. ಎಂಥ ಸಂದರ್ಭದಲ್ಲೂ ಸಹ ಅವರು ಎದೆಗುಂದುವುದಿಲ್ಲ ಮತ್ತು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಯಾರಿಗೆ ಆಗ್ತದೆ ಗೊತ್ತಾ? ಸಾಮಾನ್ಯವಾಗಿ ಕೆಳ ದರ್ಜೆಯವರು, ಕೆಳ ಹಂತದವರು, ಮಧ್ಯಮ ವರ್ಗದವರಿಗೆ ಅದನ್ನೆಲ್ಲ ಫೇಸ್ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಲಿಮಿಟೆಡ್ ಸರ್ಕಲ್ ಇರ್ತದೆ, ಅದನ್ನೊಂದು 4 ದಿವಸದಲ್ಲಿ ಫೇಸ್ ಮಾಡ್ಬೋದು. ಆದರೆ ಉನ್ನತ ಸ್ಥಾನದಲ್ಲಿರುವವರು ಸಮಾಜದಲ್ಲಿ 10 ಮಂದಿಯೊಂದಿಗೆ ವ್ಯವಹಾರ ಮಾಡ್ತಾಯಿದ್ರು ಅವರು, ಇವರಿಗೆಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅವರವರ ಮನಸ್ಸಿನ ಸ್ಥಿತಿ, ನಿಮಗೆ ಒಬ್ಬನಿಗೆ ಉಪಕಾರ ಮಾಡುವಂತಹ ಮನಸ್ಸು ಮೃದು ಹೃದಯ ಅಂತ ನಾವು ಹೇಳ್ತೇವೆ. ಅಂಥವರಿಗೆ ಇಂತಹ ಒಂದು ಕಠೋರ ಸತ್ಯವನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವರು ಇಂಥ ಪ್ರಯತ್ನಗಳನ್ನು ಮಾಡೋದು. ಆದರೆ ಅದಕ್ಕೆ ಕಾರಣವಾದ ಅಂಶಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಹೋಗಿ. ಅವರು ಸಾಕಷ್ಟು ಸ್ಥಿತಿವಂತರು, ಹೌದಪ್ಪ, ಅವರಿಗೆ ಎಷ್ಟು ಬೇಕಾದರೂ ಕೊಡುವಂಥ ತಾಕತ್ತು ಇತ್ತು. ಕರೆಕ್ಟ್. ಆ ತಾಕತ್ತು ಉಂಟು ಅಂತ ಗೊತ್ತಿದ್ದೇ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿರೋದು. ಕರೆಕ್ಟ್. ಆದರೆ ಒಂದೇ ಹಂತಕ್ಕೆ ಅದು ಮುಗಿಯುವಂಥದ್ದಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಮೊದಲಿಗೆ ಅವರು 50 ಲಕ್ಷ ಕೇಳಿದರು, ಕೊಟ್ಟರು ಕ್ಯಾಶ್ ಆಗಿ. ಅದರ ನಂತರ 25 ಲಕ್ಷ ಕೇಳಿದರು, ಕೊಟ್ಟರು ಚೆಕ್ ಮೂಲಕ. ತದನಂತರ 3 ಕೋಟಿಗೆ ಬಂದರು. 3 ಕೋಟಿ ತನಕ ಹೋಗಿದೆ ಡೀಲ್. 3 ಕೋಟಿ ತನಕ ಹೋಗಿದೆ. 3 ಕೋಟಿಯವರು ಕೊಡ್ಬೋದಿತ್ತು, ಅದ್ರ ನೆಕ್ಸ್ಟಿಗೆ ಏನಾಗುತ್ತೆ, ಅದು 5 ಕೋಟಿಗೆ ಹೋಗುತ್ತೆ. 3 ಕೋಟಿ ಲೆಕ್ಕಕ್ಕಿಲ್ಲ ಬಹುಶಃ. 3 ಕೋಟಿ ಲೆಕ್ಕಕ್ಕಿಲ್ಲ, ಸಾಧಾರಣ 1000 ಕೋಟಿದು ವ್ಯವಹಾರ ಇರುವಂಥ ವ್ಯಕ್ತಿ. ಅದರಿಂದ 3 ಕೋಟಿ ಲೆಕ್ಕಕ್ಕಿಲ್ಲ. ಆದರೆ ಅದು ಮತ್ತೆ ಎಲ್ಲಿಗೆ ಹೋಗ್ತದೆ, 5 ಕೋಟಿಗೆ ಹೋಗುತ್ತೆ. ಓಕೆ. ಅಷ್ಟೊತ್ತಿಗೆ ಇನ್ನೊಬ್ಬ ಎಂಟ್ರಿ ಆಗುತ್ತಾನೆ, ಇನ್ನೊಬ್ಬ ಎಂಟ್ರಿ ಆಗ್ತಾನೆ. ಕರೆಕ್ಟ್. ಅವನಿಗೆ 5 ಕೋಟಿ ನಂಗೆ 10 ಕೊಡು ಅಂತ ಹೇಳ್ತಾನೆ. ಆದ್ದರಿಂದ ನೀವು ನಿರಂತರವಾಗಿ ಆ ಒತ್ತಡದಲ್ಲೇ ಇರಬೇಕಾಗ್ತದೆ, ಮಾನಸಿಕವಾಗಿ ಒತ್ತಡದಲ್ಲಿ. ಆ ಸಂದರ್ಭದಲ್ಲಿ ಅವರ ಮನೆಯವರು, ಅವರ ಸಹೋದರರು, ಅವರ ಸಂಬಂಧಿಕರು, ಅವರ ಹಿತೈಷಿಗಳು ಅವರ ಬೆನ್ನಿಗೆ ನಿಂತರೆ ಅವರು ಗಟ್ಟಿಯಾಗ್ತಾರೆ. ಆದರೆ ಇಂಥ ವಿಚಾರದಲ್ಲಿ ಮನೆಯವರೊಂದಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅತ್ಯಂತ ಸೂಕ್ಷ್ಮ ವಿಚಾರ ಅದು. ಯಾರೋ ಮಾಡಿದ ಅಪರಾಧವನ್ನು ಇವನ ತಲೆಗೆ ಕಟ್ಟಿದ್ದಲ್ಲ, ಇವರೇ ಮಾಡಿಕೊಂಡಂಥ ಸ್ವಯಂಕೃತ ಅಪರಾಧ. ಆದ್ದರಿಂದಾಗಿ ಅದನ್ನು
ಮನೆಯವರೊಂದಿಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿಕ್ಕಾಗೋದಿಲ್ಲ. ಅವರು ಸ್ವತಃ ಅದನ್ನು ಅನುಭವಿಸಬೇಕು, ತೊಳ್ಳಾಡಬೇಕು. ಪರಿಣಾಮ ಇದಾಗಿದೆ. ಕರೆಕ್ಟ್. ಇಲ್ಲ ಇದ್ದರೆ ಅವರಿಗೆ ಇದು ದೊಡ್ಡ ವಿಚಾರವೇ ಅಲ್ಲ. ಹೌದಪ್ಪ. ಸೂರತ್ಕಲ್ನ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರಿಗೆ ಒಂದು ಫೋನ್ ಮಾಡಿ ಹೇಳ್ತಾ ಇದ್ರು ಸಹ ಅಷ್ಟೋ ಮಂದಿಯನ್ನು ತಂದು ರುಬ್ತಾ ಇದ್ರು. ಬಟ್ ಹಾಗಾದ್ರೆ ಇಲ್ಲಿ ಕೈ ತಪ್ಪಿದ್ದೆಲ್ಲಿ, ಕೈ ಜಾರಿದ್ದೆಲ್ಲಿ? ನೋಡಿ, ಕೈ ತಪ್ಪಿದ್ದೆಲ್ಲಿ ಅಂತ ಹೇಳಿದರೆ, ನಿಮಗೆ ಒಂದು ಹೆಣ್ಣಿನ ಪರಿಚಯ ಆದಾಗ ಆ ಪರಿಚಯ ಅಲ್ಲಿಗೆ ಇರಬೇಕು. ಯಾವ ಉದ್ದೇಶಕ್ಕೆ ಪರಿಚಯ ಆಯಿತು ಅಂತೇಳಿ. ಈಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಹಮತ್ ಎನ್ನುವ ಮಹಿಳೆ, ಸುಮಾರು 40 ವರ್ಷದ ಮಹಿಳೆ, ಅವರಿಗೆ ಮದುವೆ ಆಗಿದೆ, ಒಂದು ಮಗು ಇತ್ತು. ಅವರ ಮಗು ಅಲ್ಲಿಯ ಪಕ್ಕದ ಇಲ್ಲಿ ಒಂದು ಶಾಲೆಗೆ ಹೋಗ್ತಾ ಇತ್ತಂತೆ. ಅದು LKG UKG ಅಂತ ಶಾಲೆಗೆ ಹೋಗ್ತಾ ಇತ್ತು. ಆ ಮಗುವಿಗೆ ಹೋಗಿ ಬರಲಿಕ್ಕೆ ಕಷ್ಟ ಆಗುತ್ತದೆ ಅಂತ ಹೇಳಿ ಆ ಮಗುವನ್ನು ಮಮತಾಜ್ ಅಲಿಯವರ ಒಡೆತನದ ಮಿಸ್ಬಾ ಸ್ಕೂಲಿಗೆ ಸೇರಿಸಲಿಕ್ಕೆ ಅಂತೇಳಿ ಬಂದಿರೋದು. ಓಕೆ. ಅದು ಮಿಡ್ಲಲ್ಲಿ, ಶಾಲಾ ಇದರ ಮಧ್ಯದಲ್ಲಿ. ಓಕೆ. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮಧ್ಯದಲ್ಲಿ ಮಕ್ಕಳನ್ನು ಸೇರಿಸಿಕೊಳ್ಳುವುದಿಲ್ಲ. ಅದಕ್ಕೆ ಬೇಕಾಗಿ ಆ ಹೆಂಗಸು ಬಂದು ಮಮತಾಜ್ ಅಲಿಯವರ ಹತ್ರ ಮಾತುಕತೆ ನಡೆಸಿದೆ, ಮಗುವನ್ನು ಸೇರಿಸಿದೆ. ಅದರ ನಂತರ ಪರಿಚಯ ಬೆಳೆದಿದೆ. ಪರಿಚಯ ಎಲ್ಲಿವರೆಗೆ ಬೆಳೀತದೆ? ದೈಹಿಕ ಸಂಬಂಧದವರೆಗೆ ಬೆಳೀತು. ಆ ಪರಿಣಾಮವಾಗಿ ಆ ಹೆಂಗಸಿಗೆ ಇನ್ನೊಂದು ಮಗುವಾಯಿತು. ಓಕೆ. ಸಾಕಷ್ಟು ಆ ಹೆಂಗಸಿಗೆ ಹಣವು ಕೊಟ್ಟಿದ್ದಾರೆ, ಎಲ್ಲವೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಆ ವಿಚಾರವನ್ನು ಇಟ್ಟುಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದು ಈ ಸತ್ತಾರ್ ಎನ್ ಗ್ಯಾಂಗ್. ಓಕೆ. ಓಕೆ. ಈ ಸತ್ತಾರಿಗೆ ಏನಂತ ಹೇಳಿದರೆ, ಸತ್ತಾರ್ ಈ ಹಿಂದೆ ಮೊಯ್ದಿನ್ ಬಾವರೊಟ್ಟಿಗೆ ಇದ್ದವರು. ಹೌದಪ್ಪ. ಅಲ್ಲಿ ಸುರತ್ಕಲ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಏನೋ ಪದಾಧಿಕಾರಿಯನ್ನಾಗಿದ್ದರು. ಮೊಯ್ದಿನ್ ಬಾವರೊಟ್ಟಿಗೆ ಇದ್ದವರು. ಆಯಿತಾ? ಪ್ರಮುಖ ಆರೋಪಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸತ್ತಾರ್. ಆಯ್ತಾ? ಈ ಸತ್ತಾರ್ ಒರಿಜಿನಲಿ ಸುರತ್ಕಲ್ನವನಲ್ಲ. ಅಲ್ಲ ಅಲ್ಲ, ಇವನು ಬಂಟ್ವಾಳ ತಾಲೂಕಿನ ಅರ್ಲದವ. ಓಕೆ. ಆಯಿತಾ? ಅಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಅಲ್ಲಿಂದ ಊರವರು ಇವರನ್ನು ಓಡಿಸಿದ್ದಂತೆ. ಓಕೆ. ಅಲ್ಲಿಂದ ಗುರುಪುರ ಕೈಕಂಬಕ್ಕೆ ಬಂದು ಅಲ್ಲೊಂದು ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ಹೆಸರಿನಲ್ಲಿ ಯಾವುದೋ ಒಂದು ಹೋಟೆಲ್ಲ ಅಂಗಡಿಯ ಯಾವುದೋ ಮಾಡ್ಕೊಂಡಿದ್ದ ಒಂದು 4-5 ಮಂದಿ ಸೇರಿಕೊಂಡು. ಓಕೆ. ಓಕೆ. ಅಲ್ಲಿಯೂ ಇದೇ ಹೆಣ್ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ಸಮಸ್ಯೆಯಾಗಿ ಅಲ್ಲಿನ ಜನ ಇವನನ್ನು ಅಲ್ಲಿಂದ ಓಡಿಸಿದಾಗ ಇವ ಬಂದು ಬಿದ್ದದ್ದು ಈ ಸುರತ್ಕಲ್ಲಿಗೆ ಸುಮಾರು 20 ವರ್ಷದ ಹಿಂದೆ. ಓಕೆ. ಆಗ ಸುರತ್ಕಲ್ ಮಾರ್ಕೆಟ್ ಇತ್ತು. ಈ ಮಾರ್ಕೆಟ್ನ ಒಳಗೆ ಒಂದು ಸ್ಟೂಲು ಮತ್ತು ಒಂದು ಟೇಬಲ್ ಇಟ್ಟು ಹೂವಿನ ವ್ಯಾಪಾರ ಶುರು ಮಾಡಿದವನು. ಓಕೆ. ಓಕೆ. ಆಯಿತಾ? ತದನಂತರ ಅವನ ತಮ್ಮನನ್ನು ಕರ್ಕೊಂಡು ಬಂದ, ಅವನಿಗೆ ಅವನನ್ನು. ತದನಂತರ ಅವನು ಡೆವಲಪ್ ಆದ, ಸ್ಥಳೀಯರೊಟ್ಟಿಗೆಲ್ಲ ಪರಿಚಯ ಆಯಿತು. ಇಷ್ಟೊತ್ತಿಗೆ ಅವನಿಗೊಂದು ಹೆಂಗಸಿನ ಪರಿಚಯ ಆಯಿತು. ಈ ಹೂವಿನ ವ್ಯಾಪಾರ ಅಂತ ಹೇಳಿದರೆ ಹೆಂಗಸರ ಪರಿಚಯ ಆಗೋದು ಸಾಮಾನ್ಯ. ಆ ಹೆಂಗಸನ್ನು ಏನೋ ಮೋಸ ಮಾಡಿ ಹೆಂಗಸಿನ ಚಿನ್ನಾಭರಣಗಳನ್ನೆಲ್ಲ ತಗೊಂಡ. ಸ್ವಲ್ಪ ಸಮಯ ಹೋದಾಗ ಹೆಂಗಸು ಚಿನ್ನಾಭರಣಗಳು ವಾಪಸ್ ಕೇಳಿದರು. ಅವರ ಗಂಡ ಫಾರಿನಲ್ಲಿದ್ದರು. ಓಕೆ. ಕೇಳಿದಾಗ ಇವ ಹೇಳಿದಂತೆ ಅದು ಕೊಡಲಿಕ್ಕೆ ಇದು ನಮಗೆ ಮತ್ತು ನಿಮಗೆ ಬೇರೆ ಬೇರೆ ಸಂಬಂಧ ಇದೆಲ್ಲ, ನಾನು ನಿಮ್ಮ ಗಂಡನಿಗೆ ಹೇಳ್ತೇನೆ, ಗಂಡ ಬರಲಿ, ಅದರ ನಂತರ ಕೊಡುತ್ತೆ. ಯಾವ ಹೆಂಗಸಾದರೂ ಹೆದರ್ತಾರೆ. ಆಯಿತಾ? ಆ ಹೆಂಗಸಿಗೆ ಬೇರೆ ಇದಿರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಸುಮ್ಮನೆ ಆದರು. ಗಂಡ ಬಂದರು. ಗಂಡ ಬಂದಾಗ ಗಂಡ ಕೇಳಿದ, ಗಂಡನ ಹತ್ರ ವಿಚಾರ ಹೇಳಿದ, ಹೀಗೆ ಆಗಿದೆ, ಅವೇನೋ ಕಷ್ಟ ಇದೆ ಅಂತೇಳಿ ನನ್ನ ಹತ್ರ ಬಂಗಾರ ಕೇಳಿದ್ದ, ನಾನು ವಿಶ್ವಾಸದಿಂದ ಕೊಟ್ಟಿದ್ದೆ, ಅವನಿಗೆ ಹೀಗೆ ಮಾಡ್ತಿದ್ದೆ. ಆ ಹೆಂಗಸು ಪ್ರಾಮಾಣಿಕವಾಗಿ ಹೇಳಿತು. ಇಷ್ಟೊತ್ತಿಗೆ ಗಂಡ ಅಲ್ಲಿನ ಕೆಲವು ಹುಡುಗರಿಗೆ ಈ ವಿಚಾರ ತಿಳಿಸಿದ. ಅಷ್ಟೊತ್ತಿಗೆ ಸುರತ್ಕಲ್ ಬೂದಿ ಮುಚ್ಚಿದ ಕೆಂಡದಂತಿತ್ತಲ್ಲ, ಹೌದಪ್ಪ, ಕೋಮು ದ್ವೇಷ ಅಲ್ಲಿ ಹೊರಲಾಡ್ತಾ ಇತ್ತಲ್ಲ. 94ರ ನಂತರ ಅಲ್ಲಿ ಆ ಪರಿಸ್ಥಿತಿ ಸೃಷ್ಟಿಯಾಗಿತ್ತಲ್ಲ. ಆಗ ಈ ಮನೋಜ್ ಕೋಡಿಕೆರೆ ಇವರೆಲ್ಲ ಹುಡುಗರ ತಂಡ ಏನು ಮಾಡಿತ್ತು, ಇವರ ಮೇಲೆ ಅಟ್ಯಾಕ್ ಮಾಡಿತ್ತು. ಕೊಲ್ಲಿಕ್ಕಂತಲೇ ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿ ಬೇರೆ ಡೌಟೇ ಇಲ್ಲ. ಆದರೆ ಆಯುಷ್ಯ ಗಟ್ಟಿ ಇತ್ತು, ಕೈಗೆ ಬಲವಾದ ಪೆಟ್ಟು ಬಿತ್ತು. ಈ ಥರನು ಎಜೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಎಜೆ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಇದೇ ಮೊಯ್ದಿನ್ ಬಾವ
ಇವತ್ತು ತಮ್ಮ ಹೌದು. ಸಹೋದರನ ಕಳ್ಕೊಂಡಿದ್ದಾರೆ. ಇದೇ ಮೊಯ್ದೀನ್ ಬಾವ ನನ್ನ ಪಕ್ಷದ ಕಾರ್ಯಕರ್ತ ಅಂತ ಹೇಳಿಕೊಂಡು ಅವನ ಎಲ್ಲ ಟ್ರೀಟ್ಮೆಂಟ್ನ ವ್ಯವಸ್ಥೆ ಮಾಡಿತ್ತು. ಮಂಗಳೂರಿನ ಪ್ರಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಬಂದು ಎಜೆ ಹಾಸ್ಪಿಟ್ಲಿಗೆ ಬಂದು ಅವನಿಗೆ ಟ್ರೀಟ್ಮೆಂಟ್ ಮಾಡಿರೋದು. ಒಂದು ಆಸ್ಪತ್ರೆಯ MD ಆಗಿ ಮತ್ತೊಂದು ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಮಾಡಿದೆ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಈ ಮೊಯ್ದೀನ್ ಬಾವನ ಪ್ರೆಷರ್ನಿಂದ ಆ ರೀತಿ ಬದುಕಿಸಿದ್ದು. ಈಗ ಇದೇ ಸತ್ತಾರು ಈಗ ಅವರ ತಮ್ಮನಿಗೆ ಮುಳುವಾದ. ಇಂಥವರನ್ನು ನೀವು ಸಮಾಜದಲ್ಲಿ ಬೆಳೀಲಿಕ್ಕೆ ಬಿಟ್ಟರೆ ಏನಾಗುತ್ತದೆ ಹೇಳಿ. ನಿಮಗೆ ಮತ್ತೊಂದು ವಿಶೇಷ ನೋಡಿ, ಇಂತಹ ಹಿನ್ನೆಲೆ ಇರುವಂಥ ಸತ್ತಾರು ಅಲ್ಲ ಚೊಕ್ಕಬೆಟ್ಟಿನ ಮೊಯ್ದೀನ್ ಜುಮ್ಮಾ ಮಸೀದಿಯ ಆಡಳಿತ ಮಂಡಳಿ ಅಂದರೆ ಜಮಾತ್ ಕಮಿಟಿ ಅಂತ ನಾವು ಏನು ಹೇಳ್ತೇವೆ, ಅದರ ಅಧ್ಯಕ್ಷ ಸ್ಥಾನಕ್ಕೆ ಇದೇ ಮಮತಾಜ್ ಅಲಿಯ ವಿರುದ್ಧ ಸ್ಪರ್ಧೆ ಮಾಡಿದ್ದ. ಆಯ್ತಾ? ಮಮತಾಜ್ ಅಲಿ ಅವರು ಗೆದ್ದದ್ದು ಕೇವಲ 7 ಓಟ್ನಿಂದ. ಅಷ್ಟು ದೊಡ್ಡ ಬಿಗ್ ಶಾಟ್, ಅಷ್ಟು ಜನರಿಗೆ ಸಹಾಯ ಹಸ್ತ ಎಲ್ಲ ಕೊಟ್ಟಂಥ ವ್ಯಕ್ತಿ ಇಂಥ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದ ವ್ಯಕ್ತಿಯ ವಿರುದ್ಧ ಅವರು ಗೆದ್ದದ್ದು ಕೇವಲ 7 ಓಟಿನಿಂದ. ಹಾಗಾದರೆ ಸಮಾಜ ಯಾವ ಕಡೆಗೆ ವಾಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಸತ್ತಾರೆ. ಅದರ ನಂತರ ಇನಾಯತ್ ಒಟ್ಟಿಗೆ ಸೇರಿಕೊಂಡು ಕಾಂಗ್ರೆಸ್ ಇವು ಮೊಯ್ದೀನ್ ಬಾವ ಅವರು ಕಾಂಗ್ರೆಸ್ ಬಿಟ್ಟು JDSಗೆ ಬಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಲಿಲ್ಲ. ಅವರು JDSಗೆ ಸೇರಿ JDSನಿಂದ ಸ್ಪರ್ಧೆ ಮಾಡಿದರು. ಅಷ್ಟೂ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಂತದ್ದು ಮಮತಾಜ್ ಅಲಿ ಅವರೇ. ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಮಮತಾಜ್ ಅಲಿ ಅವರೇ ಅವರ ಬೆನ್ನಿಗೆ ನಿಂತದ್ದು. ಅದರಲ್ಲಿ ಅವರು ಕೃಷ್ಣ ಪಾಲೆ ಮಾರಿದರು, ಡಿಫೀಟ್ ಆದರು. ಎರಡನೇ ಬಾರಿ ಪುನಃ ಕೃಷ್ಣ ಪಾಲೆ ಮಾರ ಎದುರೇ ಚುನಾವಣೆಗೆ ನಿಂತರು, ಗೆದ್ದರು. ಮೂರನೇ ಬಾರಿ ಪುನಃ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಭರಶೆಟ್ಟಿ ಅವರ ವಿರುದ್ಧ ಸೋತರು. ನಾಲ್ಕನೇ ಬಾರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ. ಇಷ್ಟೂ ಚುನಾವಣೆಯಲ್ಲಿ ಅವರ ಬೆನ್ನ ಹಿಂದೆ ಇದ್ದದ್ದು ಮಮತಾಜ್ ಅಲಿ ಅವರೇ, ಮೊಯ್ದೀನ್ ಬಾವ ಹಿಂದೆ. ಆದ್ದರಿಂದ ಅವರು ಕಳೆದ ಚುನಾವಣೆಯಲ್ಲಿ JDSನಲ್ಲಿ ಇರುವಾಗಲೂ ಅವರು ಬೆನ್ನ ಹಿಂದೆ ಇದ್ದರು. ತನ್ನ ಸಹೋದರ ಅವ್ರು ಬಿಟ್ಟು ಕೊಡ್ಲಿಕ್ಕೆ ಆಗ್ತದ? ಏನು ಮೇಯ್ನ್ ಆಗಿ ಫಿನಾನ್ಷಿಯಲ್ ಸಪೋರ್ಟ್ ಅಂದರೆ ಬ್ಯಾಕ್ಗ್ರೌಂಡ್ ಹೇಗೆ ಮೊಹಮ್ಮದ್ ಅಲಿ ಅವರಿಗೆ? ಮೇಯ್ನ್ಲಿ ಒಂದನೇ ಫಿನಾನ್ಷಿಯಲ್ ಸಪೋರ್ಟ್ ಒಂದು. ಎರಡನೇದು ಇವರ ಕೈ ಸ್ವಲ್ಪ ಉದ್ದ. ಯಾರ್ದು? ಮಮತಾಜ್ ಅಲಿ ಅವರು. ಆದರೆ ಫಾರೂಕ್ ಅವರು ಕೈಗೆ ಸಿಗುವುದಿಲ್ಲ. ಕೈಗೆ ಸಿಕ್ಕಿದ್ರೆ ಅವರು ಸಹ ಅಂತ ಮನಸ್ಸಿನವರೇ, ಏನು ದಾನಿ. ಆದರೆ ಮೊಯ್ದೀನ್ ಬಾವ ಅವರ ಹತ್ರ ಫೈನಾನ್ಷಿಯಲ್ ಕೆಪಾಸಿಟಿ ಸ್ವಲ್ಪ ಕಡಿಮೆ, ಅವರ ವ್ಯವಹಾರ ಜಾಸ್ತಿ ಆಗಿದೆ ಅಷ್ಟೇ. ಆದರೆ ಇವರ ಹತ್ರ ವ್ಯವಹಾರ ಇದೆ, ಅವರಿಗೆ ಆ ಮನಸ್ಸು ಇದೆ. ಆದ್ದರಿಂದ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂಥ ಒಂದು ಗುಣ ಇತ್ತು. ಇದು ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತೆ. ಆದ್ದರಿಂದಾಗಿ ಅವರು ಮೊಯ್ದೀನ್ ಬಾವ ಅವರ ಒಟ್ಟಿಗೆ ನಿಂತು ಮೊಯ್ದೀನ್ ಬಾವ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದು. ಬೇರೆ ಬೇರೆ ಕಾರಣಗಳಿಂದ ಮೊಯ್ದೀನ್ ಬಾವ ಎರಡು ಸಾರಿ ಸೋತಿರ್ಬೋದು, ಆದರೆ ಒಂದು ಸಾರಿ ಗೆದ್ದದ್ದು ಸಹ ಅವರ ಕಾರಣದಿಂದಲೇ. ಅದರಿಂದಾಗಿ ಅವರಿಗೆ ಜನರನ್ನು ಒಂದು ಮಾಡುವಂಥದ್ದು, ಜಾತಿ ಮತ ಭೇದ ಇಲ್ಲದೆ. ಯಾಕಂದರೆ ಅವರೇನು ಯಾವುದೇ ರೀತಿಯ ಕಮ್ಯುನಲ್ ಇಂಟೆನ್ಷನಲ್ಲಿ ಒಬ್ಬನಿಗೆ ಉಪಕಾರ ಮಾಡಿದವರಲ್ಲ. ಅವನಿಗೆ ಕಷ್ಟ ಇದೆ ಅಂತ ಇವರಿಗೆ ಮನವರಿಕೆ ಆಯ್ತಾ, ಅವರು ಉಪಕಾರ ಮಾಡಿದಂಥವರು. ಅದು ಪಕ್ಕ. ಇಲ್ಲ ಯಾರಿಗಾದರೂ ನಾವು ಹೇಳ್ತೇವೆ ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಅಂತ ಇಲ್ಲ. ಆದರೆ ಒಬ್ಬರಿಗೆ ಕಷ್ಟ ಇದೆ ಅಂತ ಹೇಳಿದರೆ ಅವರು ದಾನ ಮಾಡಿದರು. ಅದು ಇವರ ತಂದೆಯಿಂದ ಕಾಲದಿಂದ ಬಂದದ್ದು. ತಂದೆ 50 ವರ್ಷದಿಂದ ಕುಂದಾಪುರದಿಂದ ಚೊಕ್ಕೋಟೆಗೆ ಬಂದು ಮನೆ ಕಟ್ಟಿಕೊಂಡು ಜೀವನ ಮಾಡಿ ವ್ಯವಹಾರ ಮಾಡಿದಾಗ ಅವರು ಸಹ ಅದೇ ರೀತಿಯಾಗಿ ಆ ಕಾಲದಲ್ಲಿ ಎಲ್ಲ ಬಡಬಗ್ಗರಿಗೆ ತಮ್ಮ ಮನೆಯಲ್ಲಿ ಊಟ ಹಾಕಿದವರಂತೆ. ಏ 4 ಮಂದಿ ಸಹೋದರರಿರ್ಬೋದು, ಸಹೋದರಿದ್ದರಿರಲಿಲ್ಲ ಗೊತ್ತಿಲ್ಲ. ಆ ಮನೆ ಅಂಥದ್ದು. ಹಾಗೆ ಏನು ಈಗಿನ ಹಾಗೆ ಜಾತಿ ಭೇದ ಮತಭೇದ ಯಾವುದು ಇರಲಿಲ್ಲ. ಆ ಮನೆ ಅಂಥದ್ದು ಇವರ ತಂದೆಯ ಕಾಲದಿಂದಲೂ. ಅದರಿಂದಾಗಿ ಅವರಿಗೆ ಬೇರೆ ಒಂದು ಟೊಮೆಟೊ ಹಾಜಿ ಅಂತ ಬೇರೆ ಹೆಸರೇನೋ ಇದೆ, ಅವ್ರಿಗೆ ಟೊಮೆಟೊ ಹಾಜಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಅವರು ಬರೀ ಕೆಂಪಾಗಿ ಗುಂಡಾಗಿ ಆಗಿದ್ರಂತೆ. ಹಾಗೆ ಅವರಿಗೆ ಟೊಮೆಟೊ ಹಾಜಿ ಅಂತ ಹೆಸರಿತ್ತು. ಅವರು
ಕುಂದಾಪುರ ಕಡೆಯಲ್ಲಿ ವ್ಯವಹಾರ ಮಾಡ್ತಿದ್ರು, ಮತ್ತು ಅದನ್ನೇ ಅದು ಮೀನಿನ ಗೊಬ್ಬರದ ವ್ಯವಹಾರ. ಓಕೆ. ಈ ಕುಂದಾಪುರ ಕಡೆಯಲ್ಲಿ ಈ ಸಿಗಡಿ ಜಾತಿಯ ಒಂದು ಮೀನು ಸಿಗುತ್ತೆ ಹೊಳೆಯಲ್ಲಿ. ಅದು ತಿನ್ನಲಿಕ್ಕಾಗಲ್ಲ, ಅದು ಕಾಫಿ ತೋಟಕ್ಕೆ ಗೊಬ್ಬರ. ಅದನ್ನು ಅಲ್ಲಿ ಸಂಗ್ರಹ ಮಾಡಿ ಅದನ್ನು ಕಾಫಿ ತೋಟಕ್ಕೆ ಕೊಂಡೋಗಿ ಮಾರಾಟ ಮಾಡುವಂತಹ ವ್ಯವಹಾರವನ್ನು ಅವ್ರು ಮಾಡ್ತಾ ಇದ್ದದ್ದು. ಅದನ್ನು ಮಮತಾಜ್ ಅಲಿ ಅವರು ಅದನ್ನೇ ಮಾಡ್ತಾ ಇರೋದು, ಅದೇ ವ್ಯವಹಾರ ಮಾಡ್ತಾ ಇರೋದು. ಓಕೆ ಓಕೆ. ಅದರಿಂದಾಗಿ ಅದು ವಾರ್ಷಿಕವಾಗಿ ಅದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ. ನಿಮಗೆ ಅದು ನೋಡ್ಲಿಕ್ಕೆ ಗೊಬ್ಬರ ವ್ಯವಹಾರ ಅಂತ ಆಗ್ಬೋದು. ಓಕೆ. ಇದು ಈ ಗೊಬ್ಬರ ದೊಡ್ಡ ಗೊಬ್ಬರ ಅದು. ಓಕೆ ಓಕೆ. ಹಾಗೆ ಅದು ಬಿಸ್ನೆಸ್ ಮೇನ್, ಅದು business ಪ್ರಾಫಿಟ್, ಅದರಲ್ಲಿ ಪ್ರಾಫಿಟ್. ಓಕೆ ಓಕೆ. ಯಾಕಂದ್ರೆ ಅಲ್ಲಿ ನಿಮಗೆ ಕೂಲಿಗೆ ಮಾತ್ರ ಕೆಲಸ ಹಣ ಕೊಡ್ಲಿಕ್ಕಿಲ್ಲ, ವಸ್ತಿಗೆ ಹಣ ಕೊಡ್ಲಿಕ್ಕಿಲ್ಲಲ್ಲ. ಕರೆಕ್ಟ್ ಕರೆಕ್ಟ್. ಅದು ವೇಸ್ಟ್ ಆಗಿ ಹೋಗುವಂಥದ್ದಲ್ಲ. ಕರೆಕ್ಟ್. ಅಲ್ಲಿ ಕೂಲಿಗೆ ಮಾತ್ರ ಹಣ ಕೊಡಲಿಕ್ಕೆ. ಕರೆಕ್ಟ್. ನೀವು ಒಂದು ಯಾವುದೋ ಉತ್ಪನ್ನವನ್ನು ಖರೀದಿಸುವುದಾದ್ರೆ ನಿಮಗೆ ಅದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಇದೆ, ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಇಲ್ಲಲ್ಲ. ಕರೆಕ್ಟ್. ಇಲ್ಲಿ ಖಾಲಿ ಕೂಲಿಗೆ ಮಾತ್ರ ಕೆಲಸ ಖರ್ಚಲ್ವಾ, ಅದರಿಂದಾಗಿ ಅದರಲ್ಲಿ ಲಾಭ ಜಾಸ್ತಿ. ಆ ಲಾಭದಿಂದಾಗಿ ಅವರು ಆ ಮಟ್ಟಕ್ಕೆ ಹೋಗಿರೋದು. ಮತ್ತು ಅಲ್ಲಿ ಎಲ್ಲ ಜಾತಿಯ ಯುವಕರೊಂದಿಗೂ ಅವರಿಗೆ ಒಳ್ಳೆ ಸಂಬಂಧ ಇತ್ತು, ಇಲ್ಲ ಅಂತ ಏನಿಲ್ಲ. ಅದರಿಂದಾಗಿ ಅಲ್ಲಿ ಸುರತ್ಕಲ್ಲಲ್ಲಿ ಆ ಕೋಮು ದ್ವೇಷ ಅದ ಒಂದು ಭಾವನೆ ಬಾರದೇ ಇರ್ತಾ ಇದ್ರೆ ಇವರಷ್ಟು ದೊಡ್ಡ ಸಮಾಜ ಸೇವಕರಲ್ಲಿ ಸಿಗ್ಲಿಕ್ಕಿಲ್ಲ. ಓಕೆ ರೈಟ್. ಆ ರೀತಿ ಆಗಿದೆ. ಓಕೆ. ಈಗ ಎಸ್ ಸರ್, ಈಗ ಸಮಾಜ ಸೇವೆ ಮಾಡಿದ್ದಾರೆ, ಬಹಳಷ್ಟು ಸಮಾಜ ಸೇವೆ ಇದೆ. ಹಾಗೆ ಯಾಕೆ ಆ ಒಂದು ವಿಚಾರ ಅಂತ ಬಂದಾಗ ಇವತ್ತು ಅಲ್ಲಿ ಸೇರಿರುವಂತಹ ಜನರೇ ಅದಕ್ಕೊಂದು ಸಾಕ್ಷಿ. ಬಹಳಷ್ಟು ಭಾವುಕರಾಗಿದ್ದಾರೆ, ಬಹಳಷ್ಟು ಕೂಗ್ತಾಯಿದ್ರು. ಯಾಕಂದ್ರೆ ಒಳ್ಳೆಯ ಜನ, ಎಡ್ಡೆ ವ್ಯಕ್ತಿ, 6 ಇಂಚಾರ ಬಲ್ಲಿತಿನ 6 ಇಂಚ ಮಲ್ಪರ ಬಲ್ಲಿತಿನ ಅಂತ ಹೇಳಿ. ಯಾಕಂದ್ರೆ ಇದು ಸಡನ್ ಶಾಕ್ ನೋಡಿ. ಹೌದಪ್ಪ. ಒಬ್ಬನ ಅಪಮೃತ್ಯು ಅಂತ ನಾವು ಏನು ಹೇಳ್ತೇವೆ, ಕರೆಕ್ಟ್, ಅದು ಜನರಿಗೆ ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಸಹ ಸ್ವಯಂಕೃತ ಅಪರಾಧದಿಂದ ಆದದ್ದು. ಆತ್ಮಹತ್ಯೆ ಅನ್ನೋದು ಸ್ವಯಂಕೃತ ಅಪರಾಧ. ನೀವು ಆಕ್ಸಿಡೆಂಟ್ ಆಗ್ಬೋದು, ಮತ್ತೊಂದಾಗ್ಬೋದು, ಇದೆಲ್ಲ ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಅದು ಅನಿರೀಕ್ಷಿತ. ಆದರೆ ಅದನ್ನು ಆದರೂ ಜನ ಅರಗಿಸಿಕೊಳ್ತಾರೆ. ಆದರೆ ಇನ್ನೊಬ್ಬನ ಸಂಚಿಗೆ ಬಲಿಯಾಗಿ ತನ್ನ ಜೀವವನ್ನು ತಾನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಒಬ್ಬನನ್ನು ಕಾರ್ನರೈಸ್ ಮಾಡ್ತಾರಲ್ಲ, ಒಂದು ಮೂಲೆ ಸೇರಿಸಲ್ಲ, ಅದನ್ನು ಜನ ಸಹಿಸಿಕೊಳ್ಳುವುದಿಲ್ಲ. ಅಂದ್ರೆ ಇವರಿಗೆ ಇಲ್ಲಿ ಅರಿವಿತ್ತು. ಈಗ ನಾನು 50 ಲಕ್ಷ ಕೊಟ್ಟಿದ್ದೇನೆ, 25 ಲಕ್ಷ ಕೊಟ್ಟಿದ್ದೇನೆ, ಮತ್ತೆ 3 ಕೋಟಿ ಕೇಳಿದ್ರೆ ಮತ್ತೆ ಇನ್ನಷ್ಟು ಕೇಳ್ತಾರೆ. ಖಂಡಿತ ಪಕ್ಕ ಹನಿ ಟ್ರ್ಯಾಪ್ ಅಂದೇ ಅದು. ಹಾಗಾದ್ರೆ ಈ ಸಂದರ್ಭ ಏನ್ ಮಾಡಬೇಕಾಗುತ್ತೆ ಅನ್ನೋ ಪ್ರಶ್ನೆಗಳು. ಅಂದ್ರೆ ಅವರ ಕುಟುಂಬಗಳು ಒಟ್ಟಿಗೆ ನಿಲ್ಬೇಕಾಗಿತ್ತು ಅನ್ನೋದು. ಅವರ ಕುಟುಂಬ ಒಟ್ಟಿಗೆ ನಿಲ್ಬೇಕಾಗಿತ್ತು. ಆದರೆ ಕುಟುಂಬಕ್ಕೆ ಇವರು ಎಷ್ಟರ ಮಟ್ಟಿಗೆ ಅದನ್ನು ಶೇರ್ ಮಾಡಿದ್ದಾರೆ ಅಂತ ಇಲ್ಲ. ಕರೆಕ್ಟ್. ಸಹೋದರನ ಹತ್ರ ಹೇಳಲಿಕ್ಕೆ ಆಗ್ತದ, ನಾನು ಈಗೀಗ ಒಂದು ತಪ್ಪು ಮಾಡಿದ್ದೇನೆ, ಅದರಲ್ಲಿ ಏನು ಮಾಡೋದು ಅಂತೇಳಿ. ಅಂಥದ್ದು ಮಾಡಿದರೆ ಮೊಯ್ದಿನ್ ಬಾವ ಆದರೂ ಬೆನ್ನಿಗೆ ನಿಲ್ತಾ ಇದ್ರು, ಫಾರೂಕ್ ಆದರೂ ಬೆನ್ನಿಗೆ ನಿಲ್ತಾ ಇದ್ರು, ಇಲ್ಲ ಸಹೋದರ ಮತ್ತೊಬ್ಬರಾದರೂ ಬೆನ್ನಿಗೆ ನಿಲ್ತಾ ಇದ್ರು. ಕನಿಷ್ಠ ಪಕ್ಷ ಅವರ ಹೆಂಡತಿ ಆದರೂ ಬೆನ್ನಿಗೆ ನಿಲ್ತಾ ಇದ್ರಲ್ಲ. ಈ ರೀತಿ ಆಗಿದೆ, ತಪ್ಪಾಗಿದೆ ಅಂತ ಆದಾಗ. ಆದರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅದೊಂದು ಬಿರುಕು ಸೃಷ್ಟಿಯಾಗ್ತದಲ್ಲ. ನೀವು ಅನೈತಿಕ ಸಂಬಂಧ ವಿಚಾರ ಬಂದ ಕೂಡಲೇ ನಿಮಗೆ ಗಂಡ ಹೆಂಡತಿಯ ಮಧ್ಯೆ ಒಂದು ಬಿರುಕು ಸೃಷ್ಟಿಯಾಗ್ತದೆ. ಆದ್ದರಿಂದ ಆ ಬಿರುಕನ್ನು ತೇಪೆ ಹಾಕಲಿಕ್ಕೆ ಆಗೋದಿಲ್ಲ. ಯಾವುದೇ ಹೆಣ್ಮಗಳು ತನ್ನ ಗಂಡ ಅಡ್ಡದಾರಿಗೆ ಹೋಗಿದೆ ಅಂತ ಹೇಳಿದ ಕೂಡಲೇ ಅವಳ ಮನಸ್ಸಿಗೆ ಬರೋದು ಅಷ್ಟೇ, ನನ್ನಲ್ಲಿ ಇಲ್ಲದ್ದು ಅವಳ ಹತ್ರ ಏನಿದೆ ಅಂತ. ವಿಶೇಷತೆ ಸತ್ಯವಲ್ವಾ? ಆದ್ದರಿಂದಾಗಿ ಅದು ಅವರ ಮನಸ್ಸಿಂದ ಹೋಗುವುದಿಲ್ಲ. ಇದರಿಂದಾಗಿ ಇವರು ಜರ್ಜರಿತಾರದ್ದು. ಮನೆಯಲ್ಲಿ ನೆಮ್ಮದಿ ಇರ್ತಾ ಇದ್ರೆ, ನನ್ನ ಹೆಂಡತಿ ನನ್ನನ್ನು ನಂಬ್ತಾಳಂತ ಇದ್ದರೆ ನಮಗೆ ಕ್ಯಾರೇ ಇಲ್ಲ. ಆ ನಂಬದೇ ಇದ್ದಾಗ, ಮನೆಯಲ್ಲಿ ಕಿರಿಕಿರಿ ಮಾಡಿದಾಗ, ಹೊರಗಿನ ಕಿರಿಕಿರಿ ಜಾಸ್ತಿ ಆದಾಗ ನೀವು ಟ್ವಿಸ್ಟ್ ಆಗ್ತೀರಿ ಆಟೋಮೆಟಿಕಲಿ. ಮಮತಾಜ್ ಅಲಿ ಅವರಿಗೆ ಆದದ್ದು ಅದು. ಇಲ್ಲದ್ರೆ ಮುಂಜಾನೆ ವೇಳೆಗೆ ಹೆಂಡತಿ ಮಗಳಿಗೆ ಹೇಳದೆ ಮನೆಯಿಂದ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಇಲ್ಲದ್ರೆ ಹೇಳಿ ಹೋಗ್ಬೋದಿತ್ತು, ನಾನು ಅಣ್ಣನ ಮನೆಗೆ ಹೋಗ್ತೇನೆ ಅಂತ ಹೇಳಿ, ಇನ್ನೊಂದು ಕಡೆಗೆ ಹೋಗ್ತೇನೆ ಅಂತ ಹೇಳಿ ಹೋಗ್ಬೋದಿತ್ತು. ಅವರು ಹೇಳದೆ ಕೇಳದೆ ಹೋಗಿದ್ದಾರೆ. ಅದರ ನಂತರ ವಾಟ್ಸಪ್ ಗ್ರೂಪಲ್ಲಿ ಅದು ವಾಯ್ಸ್ ಮೆಸೇಜ್ ಹಾಕಿರುವಂಥದ್ದು, ಅದು ಅವರ ಫ್ಯಾಮಿಲಿ ವಾಟ್ಸಪ್ ಗ್ರೂಪು. ಅದಕ್ಕಿಂತಲೂ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಈ ಸತ್ತಾರೇಣ ಗ್ರೂಪು ಒಂದು ಪ್ರಸಿದ್ಧ ದರ್ಗದ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ಈ ವಿಚಾರದ ಬಗ್ಗೆ ಹೇಳಿದರು.
ಮಮತಾಜ್ ಜಾಲಿ ಅವರು ಇಂತಿಂಥ ಒಂದು ಇದು ಮಾಡಿದ್ದಾರೆ. ಅವರು ಇನ್ನು ಆ ಮಸೀದಿಯ ಅಧ್ಯಕ್ಷ ಸ್ಥಾನದಿಂದ ತೆಗಿಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತೇಳಿ. ಓಕೆ ಓಕೆ, ಮೊದಲೇ ಮಾತುಕತೆ ಆಗಿತ್ತು ಇದ್ರ ಬಗ್ಗೆ. ಓಕೆ, ಆಗ ಅವರು ಏನು ಮಾಡಿದ್ದಾರೆ, ಅವರು ಕೇಳಿದ್ದಾರೆ, ಅದು ಇವರಿಗೆ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ಓಕೆ ಓಕೆ, ಇದು ಆ ಲೆವೆಲಿಗೆ ಹೋಯಿತು ಅಂತ. ಓಕೆ, ಬೇರೆಯವರ ವಿಚಾರಕ್ಕೆ ಅಲ್ಲಿವರೆಗೆ ಇದು ಸುರತ್ಕಲ್ಲಲ್ಲೇ ಗಿರಿಕಿ ಹೊಡ್ತಾ ಇತ್ತು, ಸುರತ್ಕಲ್ನಿಂದ ಹೊರಗೆ ಹೋಯಿತು ಅಂತ ಆಯ್ತು ವಿಚಾರ. ಓಕೆ ಓಕೆ, ಅವರ ಸ್ಟ್ಯಾಂಡರ್ಡ್ ಅವರ ಸ್ಟೇಟಸ್ಸು ಈ ಸ್ತರದ ಜನರ ಕಿವಿಗೆ ಇಂಥ ವಿಚಾರ ಬಿದ್ದ ಕೂಡಲೇ ಅವರು ಇವರನ್ನು ಏನೇ ಮಾಡಿದರೂ ಖಂಡನೆ ಮಾಡೋದು, ಕರೆಕ್ಟ್, ಅದು ಮನಸ್ಸಿಗೆ ಘಾಸಿ ಆಗೋದು. ಒಂದು ರಾಜನಾಗಿ ಮೆರೆದವನು ಕರೆಕ್ಟ್, ಅನಿರೀಕ್ಷಿತವಾಗಿ ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಅವನ ಮೇಲೆ ಕಲ್ಲು ತೂರುವವರೇ ಇರೋದು. ಕರೆಕ್ಟ್, ಕಾಸಿಪುರಂಗ ಭಾರಿ ಅಹಂಕಾರ ಇತ್ತು ನಿಮ್ಯಾಗ ಅಂತ ಹೇಳಿ. ಕರೆಕ್ಟ್, ಆಗ ಅವ ಮಾಡಿದ ಉಪಕಾರ ಯಾರಿಗೂ ನೆನಪು ಬರೋದಿಲ್ಲ. ಕರೆಕ್ಟ್, ಅವ ನಮ್ಮ ಮನೆಗೆ ಒಂದು ಕೊರೋನಾ ಟೈಮಲ್ಲಿ 5 kg ಅಕ್ಕಿ ಕೊಟ್ಟಿದ್ದಾನೆ ಅನ್ನೋದು ನೆನಪು ಬರಲ್ಲ. ಸತ್ಯ. ಸಿಕ್ಕಿಬಿದ್ದಂತೇಳಿ ಅವನ ತಲೆಗೆ ಕಲ್ಲು ಹಾಕುವವರು ಇರೋದು. ಕರೆಕ್ಟ್, ಮಮತಾಜ್ ಜಾಲಿ ಅವರಿಗೆ ಆದದ್ದು ಇದೆ. ಕರೆಕ್ಟ್, ಆದ್ದರಿಂದಾಗಿ ಅವರು ಈ ನಿರ್ಧಾರವನ್ನು ತಗೊಳ್ಬೇಕಾಯಿತು. ಒಂದು ಕಡೆಯಿಂದ ಫ್ಯಾಮಿಲಿ ಸಪೋರ್ಟ್ ಬರ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಸಮಾಜದಿಂದ ನಾನು ಹಿಮ್ಮುಖನಾಗ್ತಾ ಇದ್ದೇನೆ, ಮುಖ ಎತ್ತಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಓಕೆ, ಯಾವನಾದರೂ ಒಬ್ಬ 3 ಕಾಸಿನವ ಕೇಳಿದರೆ, ಕರೆಕ್ಟ್ ಕರೆಕ್ಟ್, 4 ಮಂದಿ ಎದುರಲ್ಲಿ ನೀನು ಈ ರೀತಿ ಮಾಡಿಲ್ವ ಅಂತೇಳಿ ನಿಮಗೆ ಎದುರು ಮಾತಾಡಲಿಕ್ಕೆ ಧೈರ್ಯ ಇರ್ತದೆ. ಕಷ್ಟ, ಸಮಾಜ ನೋಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಮಾಜ ನೋಡೋದು. ಯಾಕಂದರೆ ಇಡೀ ಫ್ಯಾಮಿಲಿ ಅಂತ ರೀತಿಯಲ್ಲಿ ಬೆಳೆದು ಬಂದವರು ಚಿಕ್ಕಂದಿನಲ್ಲೂ ಎಷ್ಟು ವರ್ಷಗಳ ಕಾಲ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅವರ ಮೇಲೆ. ಈ ಎಲ್ಲ ರೀತಿಯ ಕಪ್ಪು ಚುಕ್ಕೆ ಇದ್ದವರೇ ಮುಗಿಬಿದ್ದದಲ್ವಾ. ಹೌದು, ಈ ಸತ್ತಾರಾಗಲಿ ಸತ್ತಾರನ ಒಟ್ಟಿಗೆ ಇರುವವರೆಲ್ಲ ಇವರೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರೇ ಅಲ್ವಾ. ಅವರೇನು ಸಮಾಜಕ್ಕೆ 1 ರೂಪಾಯಿ ಉಪಕಾರ ಮಾಡಿದವರೇನಲ್ಲ. ಅಂಥವರು ಮುಗಿಬಿದ್ದಂಥ ಸಂದರ್ಭದಲ್ಲಿ ಅವರ ಪರವಾಗಿ ಸಮಾಜ ನಿಲ್ಲಿಲ್ಲ ಅಂತಾದರೆ ಅವರಿಗೆ ಬೇರೆ ದಾರಿ ಇಲ್ಲ. ಎಸ್ ಸರ್, ಬರ್ತೇನೆ. ಜೊತೆಗೆ ನಾನು ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿಗಳು ಓರ್ವ ಮಹಿಳೆ ಜೊತೆಗೆ 6 ಆರೋಪಿಗಳು 6 ಜನರನ್ನ ಬಂಧನ ಮಾಡಲಾಗಿದೆ. ಸೊ ಅವರನ್ನ ಅವರ ಮೇಲೆ FIR ಕೂಡ ದಾಖಲಾಗಿದೆ. ಇವರುಗಳು ಸೇರಿಕೊಂಡು ಈ ಸಮಾಜ ಸೇವಕರನ್ನ ಜೊತೆಗೆ ಈ ಉದ್ಯಮಿಯವರನ್ನ ಮೊಹಮ್ಮದ್ ಆಲಿ ಅವರನ್ನ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ನಿರಂತರವಾಗಿ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ರಂತೆ, ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಅಂದರೆ ಹನಿ ಟ್ರ್ಯಾಪ್ ಆಗಿದೆ. ಸೊ ದಟ್ಸ್ ವೈ ಹಾಗಿದ್ದಾಗ ಗೊತ್ತಲ್ವಾ, 50 ಲಕ್ಷ, ತದನಂತರ 25 ಲಕ್ಷ, 3 ಕೋಟಿವರೆಗೆ ಡಿಮಾಂಡ್, ತದನಂತರ ಮತ್ತಷ್ಟು ಈ ಡಿಮಾಂಡ್ಗಳು ಹೆಚ್ಚಾಗುತ್ತೆ. ಸೊ ಹಾಗಿದ್ದಾಗ ಆ ಒಂದು ಆರೋಪಿಗಳ ಫೋಟೋ ಕೂಡ ಬರ್ತಾ ಇದೆ. ಆ ಆರೋಪಿಗಳ ಬಗ್ಗೆ ಈಗಾಗಲೇ ಮೋಹನ್ ಬೋಳಂಗಡಿ ಸರ್ ಹೇಳಿದರು. ಒಂದು ಕಡೆ ಅಬ್ದುಲ್ ಸತ್ತಾರ್ ಅವರು, ಜೊತೆಗೆ ಶಾಫಿ ಅವರು, ಜೊತೆಗೆ ಮುಸ್ತಫಾ ಅವರು, ಜೊತೆಗೆ ಶೋಯಿಬ್ ಹಾಗೂ ಸಿರಾಜ್, ಜೊತೆಗೆ ಕೊನೆಯದಾಗಿ ತಾವು ಗಮನಿಸ್ತಾ ಇರುವಂತಹ ಮಹಿಳೆಯ ಫೋಟೋ, ಮಹಿಳೆ ಹೆಸರು ರೆಹಮತ್ ಅವರು. ಎಸ್, ಇವರೇ ಪ್ರಮುಖ ಆರೋಪಿ. ಜೊತೆಗೆ ಅಬ್ದುಲ್ ಸತ್ತಾರ್, ಜೊತೆಗೆ ಶಾಫಿ, ಮುಸ್ತಫಾ ಹಾಗೂ ಸಿರಾಜ್, ಒಟ್ಟು 6 ಜನರ ಮೇಲೆ, ಮಹಿಳೆ ಸೇರಿ 6 ಜನರ ವಿರುದ್ಧ FIR ದಾಖಲಾಗಿದೆ. 6 ಜನ ಆರೋಪಿಗಳು. ಒಂದು ಕಡೆ ಅಬ್ದುಲ್ ಸತ್ತಾರ್ ಅವರು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ ಫೋಟೋ ಅಬ್ದುಲ್ ಸತ್ತಾರ್, ಅಂದರೆ ಅವರು ಹಿಂದೆ ಕೂಡ ಆ ಭಾಗದಲ್ಲಿ ಬಹಳಷ್ಟು ವಿವಾದಾತ್ಮಕವಾಗಿರುವಂಥ ವ್ಯಕ್ತಿಯು ಕೂಡ ಹೌದು. ವೆರಿ ಕಾಂಟ್ರವರ್ಷಿಯಲ್ ಫಿಗರ್ ಆಲ್ಸೋ. ಯಾಕಂದರೆ ಕೆಲವು ಪ್ರಕರಣಗಳು ಕೂಡ ನಡೆದಿತ್ತು. ಕಾಂಗ್ರೆಸ್ನ ಮುಖಂಡೆಯು ಕೂಡ ಅಲ್ಲಿ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದಂತಹ ಘಟನೆ ಕೂಡ ನಡೆದಿತ್ತು. ಕರಾವಳಿ ಭಾಗಕ್ಕೆ ಅವರ ಹೆಸರು ಬಹುಶಃ ಚಿರಪರಿಚಿತ. ಆದರೆ ಆ ವ್ಯಕ್ತಿ ಈ ಹಂತಕ್ಕೆ ಹೋಗಿ ಈ ರೀತಿಯ ವಿಚಾರಗಳು ಕೂಡ ಆಗುತ್ತೆ ಅಂತ ಬಂದಾಗ, ಜೊತೆಗೆ ಶಾಫಿ, ಜೊತೆಗೆ ಮುಸ್ತಫಾ, ಜೊತೆಗೆ ಶೋಯಿಬ್, ಜೊತೆಗೆ ಸಿರಾಜ್, ಒಟ್ಟು 6 ಜನ ಆರೋಪಿಗಳು, ರೆಹಮತ್ ಅನ್ನುವಂತಹ ಮಹಿಳೆ ಸೇರಿ. ಅಂತೂ ಇಂತೂ ಸಮಾಜ ಸೇವಕರೊಬ್ಬರು ಜೊತೆಗೆ ಉದ್ಯಮಿಯೊಬ್ಬರ ದಾರುಣ ಅಂತ್ಯ ಆಗಿದೆ. ಯಾಕಂದರೆ ಇನ್ನಷ್ಟು ಅವರಿಂದ ಸಮಾಜಕ್ಕೆ ಕೊಡುಗೆ ಆಗಬೇಕಾಗಿತ್ತು, ಆಗ್ತಾ ಇತ್ತು. ಆದರೆ ಇಂತಹ ವ್ಯಕ್ತಿಗಳಿಂದ ಈ ಹನಿ ಟ್ರ್ಯಾಪ್ ಅನ್ನುವಂತಹ ಪ್ರಕರಣ ಏನಿದೆ, ಆ ಒಂದು ಹನಿ ಟ್ರ್ಯಾಪ್ ಅನ್ನುವಂತಹ ಈ ಒಂದು ಷಡ್ಯಂತ್ರದಿಂದ ಸಮಾಜ ಸೇವಕರೊಬ್ಬರ ದಾರುಣ ಅಂತ್ಯ ಆಗಿದ್ದಂಥದ್ದು ಕೂಡ ಸತ್ಯದ ವಿಚಾರ.
ಸೊ ಹಾಗಿದ್ದಾಗ ನಾನು ಬರ್ತೀನಿ. ಜೊತೆಗೆ ಅಲ್ಲಿ ಬಹಳಷ್ಟು ದೃಶ್ಯಾವಳಿಗಳು ಕೂಡ, ವಿಜುವಲ್ಸ್ಗಳು ಕೂಡ ಬರ್ತಾ ಇದೆ. ಯಾಕಂದರೆ ಆ ಒಂದು ಕಾರ್ಯಾಚರಣೆ, ಯಾಕಂದರೆ ನಿನ್ನೆಯ ದಿನ ಭಾನುವಾರ ಕರಾವಳಿ ಭಾಗ, ಅದರಲ್ಲೂ ಕೂಡ ಕೂಳೂರು ಬ್ರಿಡ್ಜ್ ಅಲ್ಲಿ ಬಹಳಷ್ಟು ಕಾರ್ಯಾಚರಣೆ ನಡೀತಾ ಇದ್ದಾಗ ಬಹಳಷ್ಟು ಜನರು ಸೇರಿದ್ರು. ಜೊತೆಗೆ ಈ ಒಂದು ಐಷಾರಾಮಿ ಕಾರು, ಸೊ BMW ಕಾರು ಸೊ ಅಲ್ಲಿ ನಿಂತಿತ್ತು. ತದಂದರೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು. ಅಲ್ಲಿರುವಂತಹ ಅದರ ಚಾಲಕರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು. ಹಾಗಿದ್ದಾಗ ಕೂಳೂರಿನಲ್ಲಿ ಬಹಳಷ್ಟು ಜನಜಂಗುಳಿ ಸೇರಿತ್ತು. ಯಾಕೆಂದರೆ ಒಂದು ಕಡೆ ಕಿಡ್ನಾಪ್ ಆರ್ ಆತ್ಮಹತ್ಯೆ ಅನ್ನುವಂತಹ ವಿಚಾರ. ಹಾಗಿದ್ದಾಗ ಈ ಒಂದು ಕಾರ್ಯಾಚರಣೆ ಕೂಡ ನಿನ್ನೆಯ ದಿನ ನಡೆದಿತ್ತು. ಜೊತೆಗೆ ಇವತ್ತು ಅಂತೂ ಇಂತೂ 28 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ಮುಮ್ತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದೆ. ಮತ್ತೊಂದೆಡೆ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಜೊತೆಗೆ ಮೊಯ್ದೀನ್ ಬಾವ ಅವರು, ಜೊತೆಗೆ ಅವರ ಬೆಂಬಲಿಗರು, ಸ್ನೇಹಿತರು ಎಲ್ಲರೂ ಕೂಡ ಕಣ್ಣೀರನ್ನು ಸುರಿಸಿದ್ದಾರೆ. ಜೊತೆಗೆ ಕೊನೆಯ ಅಂತಿಮ ಯಾತ್ರೆಯಲ್ಲೂ ಕೂಡ ಬಹಳಷ್ಟು ಜನರು ಕಂಬನಿಯನ್ನು ಮಿಡಿದಿದ್ದಾರೆ. ಕಾರಣ ಸಮಾಜಕ್ಕೋಸ್ಕರ ಬದುಕಿದ್ದಾರೆ ಮುಮ್ತಾಜ್ ಅಲಿ, ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ ಮುಮ್ತಾಜ್ ಅಲಿ. ಸೊ ಹಾಗಿದ್ದಾಗ ಬಹಳಷ್ಟು ಜನರಿಗೆ ಈ ಒಂದು ವಿಚಾರದಲ್ಲಿ ಬೇಸರ ಆಗುವಂಥದ್ದು ಸತ್ಯ. ಎಂದು ಆಗ್ರಹಿಸಿ ಕೆಟ್ಟ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು. ಯಾಕೆಂದರೆ ಅಂಥ ಒಳ್ಳೆ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈ ಥರ ಆಗಿದ್ದಾರೆ. ಬಹುಶಃ 24 ಗಂಟೆ 26 ಗಂಟೆ ಆಯಿತು. ನಾನು ಭಾಳ ದುಃಖದನಾಗಿದ್ದೇನೆ. ದಯವಿಟ್ಟು ಕ್ಷಮಿಸಿ, ಅವರಿಗೆ ಕಷ್ಟ ಸಿಗ್ಲಿತ್ತಿಲ್ಲ. ಅದೇ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದಲೇ ಈ ತೀರ್ಮಾನ ತೆಗೆದುಕೊಂಡಿದ್ರು. ಅದರಿಂದ ಒಂದು 7-8 ದಿವಸದಿಂದ ಅವರು ಖಿನ್ನರಾಗಿದ್ದರು. ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ಮಾಡಿದ್ದಾರೆ. ಪೊಲೀಸ್ನವರು ನ್ಯಾಯಯುತವಾದ ತನಿಖೆಯನ್ನು ಮಾಡ್ತಾರೆ ಅಂತ ಭರವಸೆಯನ್ನು ಮಾಡಿದ್ದಾರೆ. ನಿರಂತರ ಇದು ಪ್ರಮುಖ 6 ಆರೋಪಿಗಳು, ಓರ್ವ ಮಹಿಳೆ ಸೇರಿ 6 ಆರೋಪಿಗಳು. ಅದರಲ್ಲಿ ಅಬ್ದುಲ್ ಸತ್ತಾರ್ ಅವರು ತಾವು ಪ್ರಥಮ ಫೋಟೋ ಗಮನಿಸಿದ್ರಿ. ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ವಿಚಾರವನ್ನು ಈಗಾಗಲೇ ಹೇಳಿದ್ರು ಮೋಹನ್ ಬೋಳಂಗಡಿ ಸರ್. ಬಹುಶಃ ಕರಾವಳಿ ಭಾಗ ಕೂಡ ಬಹಳಷ್ಟು ಗೊತ್ತಿದೆ. ಕಳೆದ ಬಾರಿ ಕಾಂಗ್ರೆಸ್ನ ವಕ್ತಾರೆ ಆಗಿರುವಂತಹ ಪ್ರತಿಭಾ ಕುಳಾಯ್ ಅವರು ಒಬ್ಬರಿಗೆ ಚಪ್ಪಲಿ ಸೇವೆಯನ್ನ ಮಾಡಿದ್ರು ಅಲ್ವಾ? ಒಬ್ಬರಿಗೆ ಚಪ್ಪಲಿ ಸೇವೆಯನ್ನ ಮಾಡಿದ್ರು. ಅದು ಸತ್ತಾರಿಗೆ ಮಾಡಿರುವಂಥದ್ದು. ಅಂದ್ರೆ ಅಬ್ದುಲ್ ಸತ್ತಾರ್ ಇವರಿಗೇನೆ ಕಾಂಗ್ರೆಸ್ನ ಮುಖಂಡೆ ಪ್ರತಿಭಾ ಕುಳಾಯ್ ಅವರು ಚಪ್ಪಲಿಯಲ್ಲಿ ಹೊಡೆದಿರುವಂಥದ್ದು. ಯಾಕಂದ್ರೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇವರು
ಮಿಸ್ಬಿಹೇವ್ ಮಾಡಿದ್ರು ಎಸ್ ಸರ್. ಇಂತಹ ವ್ಯಕ್ತಿ ಸೊ ಅವ್ರ ಜೊತೆ ಇದ್ರು, ಅವರನ್ನ ಸಪೋರ್ಟ್ ಮಾಡಿದ್ರು ಮೊಯ್ದೀನ್ ಬಾವ ಅವರು, ಅವ್ರ ಜೊತೆ ಇದ್ರು. ಬಟ್ ಸ್ಟಿಲ್ ಈ ಹಂತಕ್ಕೆ ಬರುತ್ತೆ ಅಂತ ಬಂದಾಗ ಅಂದ್ರೆ ಇದು ವೆಲ್ ಪ್ಲ್ಯಾಂಡ್ ಆಗಿರುವಂತಹ ಈ ಹನಿ ಟ್ರ್ಯಾಪ್ ಆರ್ ಎಲ್ಸ್ ಏನೋ ಆಗಿ ಹೋಗಿದೆ, ತದನಂತರ ನಾವು ಎನ್ಕ್ಯಾಚ್ ಮಾಡೋಣ. ನೋಡಿ, ಈ ಸತ್ತಾರ್ ಮತ್ತು ಅವನು ಒಟ್ಟಿಗೆ ಇದ್ದಂಥ ಗ್ರೂಪ್ ಅಲ್ಲಿ ಕಾಂಗ್ರೆಸ್ನ ಒಂದು ಬ್ಯಾನರ್ ಇಟ್ಟುಕೊಂಡು ವ್ಯವಹಾರ ಮಾಡ್ತಾಯಿದ್ರು. ಓಕೆ. ಈ MRPL, BASF ಇಂಥ ಕಂಪನಿಗಳು ಬಂದ ಸಂದರ್ಭದಲ್ಲಿ ಅದರ ಉಪ ಉತ್ಪನ್ನಗಳು ಅಂತ ಇದೆ, ಅದರ ವ್ಯವಹಾರಗಳು ಬರುತ್ತದೆ. ಆ ವ್ಯವಹಾರಗಳಲ್ಲಿ ಕೆಲವು ಅವ್ಯವಹಾರಗಳಾಗುತ್ತೆ. ಆ ಅವ್ಯವಹಾರ ಮಾಡುವವರನ್ನು ಹಿಡ್ಕೊಂಡು ವ್ಯವಹಾರ ಮಾಡಲಿಕ್ಕೆ ಇಂಥ ತಂಡಗಳು ಮುಂದಾಗ್ತವೆ. ಆ ತಂಡಗಳಲ್ಲಿ ಇದು ಒಂದು ಸತ್ತಾರ್ ಗ್ರೂಪ್ ಒಂದು. ಓಕೆ. ಆ ಸಂದರ್ಭದಲ್ಲಿ ಕೆಲವರ ಮಧ್ಯೆ ಹಣಕಾಸಿನ ವ್ಯವಹಾರಗಳು ನಡೀತದೆ. ಇದು ನೇರ ವ್ಯವಹಾರ ಅಲ್ಲ, ಇದು 2 ನಂಬರ್ ವ್ಯವಹಾರ. ಓಕೆ ಓಕೆ. ಅದನ್ನು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಹಣದ ವಿಚಾರದಲ್ಲಿ ಇಂಥ ತಂಡಗಳಿಗೆ ಕಾಂಟ್ರಾಕ್ಟ್ ಹೋಗ್ತದೆ. ಓಕೆ. ಅದನ್ನು ಸತ್ತಾರ ತೆಗೆದುಕೊಳ್ತಾ ಇದ್ದ, ಬೇರೆ ಬೇರೆಯವರು ತಗೊಳ್ತಾ ಇದ್ರು, ಇಲ್ಲಂತ ಇಲ್ಲ. ಅದನ್ನು 2 ಪಾರ್ಟಿಯನ್ನು ಕರೆಸಿ ರಾಜ್ಯ ಪಂಚಾಯತಿಗೆ ಮಾಡೋದಾ, ಅದರಲ್ಲಿ ಕಮಿಷನ್ ಗಿಟ್ಟಿಸ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ಇದನ್ನು ಸತ್ತಾರು ಮಾಡ್ತಾ ಇದ್ದ. ಕಡಬದ ವ್ಯಕ್ತಿಯೊಬ್ಬರು ಸುರತ್ಕಲ್ಲ ವ್ಯಕ್ತಿಯೊಬ್ಬರಿಗೆ ಹಣ ಕೊಡಲಿಕ್ಕಿತ್ತು. ಅದಕ್ಕೆ ಸತ್ತಾರು ಮತ್ತು ಇವನ ತಂಡ ಕಡಬಕ್ಕೆ ಅವರನ್ನು ಹುಡ್ಕೊಂಡು ಹೋಗಿತ್ತು, ಅವರ ಮನೆಗೆ ಹೋಗಿ ನುಗ್ಗಿತು. ಆಗ ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಹೋಯಿತು. ಪೊಲೀಸರು ಬಂದು ಇವರನ್ನೆಲ್ಲರನ್ನು ಸ್ಟೇಷನಲ್ಲಿ ಕೂಡಿ ಹಾಕಿದ್ರು. ಆಗ ಮೊಯ್ದೀನ್ ಬಾವ ಅವರಿಗೆ ಪವರ್ ಇತ್ತು, ಅವರು ಫೋನ್ ಮಾಡಿದ್ದಾರೆ, ಇವರನ್ನು ಬಿಡಿಸ್ಕೊಂಡಿದ್ದಾರೆ. ಆದರೆ ಅದು ಒಮ್ಮೆ ಆದ ಕೂಡಲೇ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಕರೆಕ್ಟ್. ಇನ್ನು ನಮಗೆ ಒಂದು ಪೊಲಿಟಿಕಲ್ ಸಪೋರ್ಟ್ ಇದೆ, ಇಲಾಖಾ ಸಪೋರ್ಟ್ ಇದೆ ಅಂತ ಆಗುತ್ತೆ. ಪೊಲೀಸರು ಕಾಲಕಾಲಕ್ಕೆ ಅವರನ್ನು ಕರೆಸಿ ಎಚ್ಚರಿಕೆ ನೀಡೋದು, ಅವರ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಗಮನ ಹರಿಸ್ತಾ ಇದ್ದರೆ ಇವರು ಆ ಮಟ್ಟಕ್ಕೆ ಹೋಗುವುದಿಲ್ಲ. ಯಾವಾಗ ಅವರು ಇನ್ನೊಂದು ಮಜಲನ್ನು ಪ್ರವೇಶ ಮಾಡಿದ್ರೆ ಅವರು ಮತ್ತೆ ಅದರಲ್ಲೇ ಮುಂದುವರಿಲಿಕ್ಕೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಯಾರೆಲ್ಲ ಮಿಕೆಗಳು ಸಿಗ್ತಾವ ಆ ಮಿಕೆಗಳನ್ನ ಹಿಡ್ಕೋತಾರೆ. ಓಕೆ ಓಕೆ ಓಕೆ. ನಿಮಗೆ ಒಂದು 4 ಮಂದಿಯನ್ನು ಸಾಕಬೇಕಾದ್ರೆ ನಿಮಗೆ ಹಣ ಬೇಕು. ಕರೆಕ್ಟ್. ಹಣ ಬೇಕು ಅಂತ ಅಂದರೆ ನೀವು ಮನೆಯಿಂದ ತಂದು ಅವ್ರನ್ನ ಸಾಕಲಿಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ. ನೀವು ಗದ್ದೆಯಲ್ಲಿ ಉತ್ತು ಬಿತ್ತು ಬೆಳೆದು ಮಾಡಿದ್ದನ್ನು ಈ ಪುಂಡು ಪೊಕರಿಗೆ ಖರ್ಚು ಮಾಡಲಿಕ್ಕೆ ಬರಲ್ಲ. ನೀವು ನ್ಯಾಯಯುತವಾಗಿ ದುಡಿದುದನ್ನು ನೀವು ಇನ್ನೊಬ್ಬರಿಗೆ ಚಹಾ ಕುಡಿಸ್ಲಿಕ್ಕೂ ಹಿಂದೆ ಮುಂದೆ ನೋಡ್ತೀರಿ. ಹೌದಪ್ಪ. ಅಂಥ ಸಂದರ್ಭದಲ್ಲಿ ನಿಮಗೆ 2 ಬೇರೆ ರೀತಿಯಲ್ಲಿ ದುಡ್ಡು ಬಂದರೆ ಅದನ್ನು ಈ ರೀತಿಯಾಗಿ ಕರೆಕ್ಟ್ ಉಪಯೋಗ ಮಾಡ್ತೀರಿ. ಆ ರೀತಿಯಾಗಿ ಸತ್ತಾರು ಮಾಡ್ತಾ ಇದ್ದದ್ದು. ಕರೆಕ್ಟ್. ಅದಕ್ಕೆ ಪೊಲೀಸರು ಮೌನ ಸಮ್ಮತಿ ಇತ್ತು. ಯಾಕಂತ ಹೇಳಿದ್ರೆ ಇವರಿಗೊಂದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಇತ್ತು. ಯಾವಾಗ ಬ್ಯಾನರ್ ಕಳಿಸಿ ಹೋಯ್ತೋ ಆಗ ಪೊಲೀಸರು ಅವರ ಮೇಲೆ ಮುಗಿಬೀಳ್ತಾರೆ. ಆದರೆ ಆ ಬ್ಯಾನರ್ ಕಳಿಸಿಕೊಳ್ಳಲಿಕ್ಕೆ ಇವರು ತಯಾರಿರೋದಿಲ್ಲ. ಅವರು ಒಂದಲ್ಲ ಒಂದು ವಿಧದಲ್ಲಿ ಇನ್ನೊಬ್ಬರ ಹತ್ರ ಸೇರ್ಕೋತಾರೆ. ಆದ್ದರಿಂದ ಈಗ ಇನಾಯತ್ ಅಲಿಯೊಟ್ಟಿಗೆ ಸೇರಿಕೊಂಡ್ರು. ಮೊಯ್ದೀನ್ ಬಾವ ಅವರು ಆಚೆ JDSಗೆ ಹೋದರಂತ ಕೂಡಲೇ ಇವರು ಇನಾಯತ್ ಅಲಿಯೊಟ್ಟಿಗೆ ಸೇರಿಕೊಂಡ್ರು. ಇವರ ಟೀಮ್ ಅಬ್ದುಲ್ ಸತ್ತಾರನ್ ಟೀಮ್. ಸತ್ತಾರನ್ ಟೀಮು. ಓಕೆ. ಇನಾಯತ್ ಅಲಿಯವರಿಗೆ ಇವರ ಹಿನ್ನೆಲೆ ಗೊತ್ತಿಲ್ಲ, ಪಕ್ಷದಲ್ಲಿದ್ದವರಲ್ವಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಿಡ್ಲಿಕ್ಕೆ ಆಗಲ್ಲ. ಈಗ ಇನಾಯತ್ ಅಲಿಯವರು ಇವರನ್ನು ದೂರ ತಳ್ಳಿದ್ದಾರೆ, ಇವರ ಈ ಕಿತಾಪತಿಗಳೆಲ್ಲ ಗೊತ್ತಾಗಿ. ಓಕೆ ಓಕೆ. ಈಗ ಸರ್ ಇಲ್ಲಿ ಮುಮ್ತಾಜ್ ಅಲಿ ಅವರು ಅಂದರೆ ಮುಂಜಾನೆ ಕಾರನ್ನು ಹಿಡಿದುಕೊಂಡು ಹೋಗ್ತಾರೆ. ಆ ಐಷಾರಾಮಿ ಕಾರು BMW ಕಾರು, ಹೊಸ ಗಾಡಿ ಸರ್. ಹೌದು, ಅದನ್ನು ಸ್ವಲ್ಪ ವಿಜುವಲ್ ಪ್ಲೇ ಮಾಡಿ. ಎಸ್, BMW ಕಾರು, ಹೊಸ ಗಾಡಿ. ಈ BMW ಕಾರು ಬಹಳಷ್ಟು ಜನ ಕೇಳ್ಬೋದು, ಅವರು ಹಾರಿದ್ದು ನೀರಿಗೆ, ಆದರೆ ಈ ಗಾಡಿ ಏನು ಡ್ಯಾಮೇಜ್ ಆಗಿತ್ತು ಅನ್ನೋದು. ಅದು ಏನಾಗಿತ್ತು, ಇಲ್ಲಿ ಕದ್ರಿ ಆಳ್ವಾರಿಸಿ ರೋಡಲ್ಲಿ ಅವರ ಮನೆ, ಅವರ ಫ್ಲ್ಯಾಟ್ ಇರುವಂಥದ್ದು. ಅಲ್ಲಿಂದ ಇವರು ಮುಂಜಾನೆ 3-3:30 ಗಂಟೆ ಹೊತ್ತಿಗೆ ಹೊರಟಿದ್ದಾರೆ ಅಂತ ಇದೆ ಮಾಹಿತಿ. ಅಲ್ಲಿಂದ ಹೊರಟಿದ್ದಾರೆ. 4:15 ಹೊತ್ತಿಗೆ ಇವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಅದ 3:30 ಹೊರಡುವಾಗಲೇ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಅವರ ಫ್ಯಾಮಿಲಿ ವಾಟ್ಸಪ್ ಗ್ರೂಪಿಗೆ, ಅವರ ಫ್ರೆಂಡ್ಸ್ ಗ್ರೂಪಿಗೆ ಅಲ್ಲ. ಫ್ರೆಂಡ್ಸ್ ಗ್ರೂಪಿಗೆ ಆಗ್ತಾ ಇದ್ದರೆ ಫ್ರೆಂಡ್ಸ್ಗಳು ಯಾರಾದರೂ ಅದನ್ನು ಕೇಳಿ ಆ ಟೈಮಲ್ಲಿ ಇದು ಮಾಡ್ತಾಯಿದ್ರು.
ಆದರೆ ಆ ವಾಯ್ಸ್ ಮೆಸೇಜನ್ನು ಮಗಳು ಕೇಳಿದೆ 4:15 ಗಂಟೆಗೆ. ಅಂದರೆ ಇವರು ಮನೆಯಿಂದ ಹೊರಟು 1:30 ಗಂಟೆಯ ನಂತರ, 1:30 ಗಂಟೆ ನಂತರ ಮನೆಯಿಂದ 3 ಗಂಟೆಗೆ ಹೊರಟ್ರೆ ಇದು 4:15 ಹೊತ್ತಿಗೆ ಮಗಳು ವಾಯ್ಸ್ ಮೆಸೇಜ್ ಕೇಳಿರೋದು. ಇಷ್ಟೊತ್ತಿಗೆ ಏನಾಗಿದೆ, ಇವರು ಸೀದಾ ಮಂಗಳೂರು ನಗರ ಸ್ವಲ್ಪ ಸುತ್ತಾಡಿದಾರ ಏನಂತ ಗೊತ್ತಾಗ್ತಾ ಇಲ್ಲ. ಅಂತ ಇಂದು ಕೊನೆಗೆ ಇವರು ಸುರತ್ಕಲಿಗೆ ಹೋಗ್ಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಈ ಎಲ್ಲ ರೀತಿಯ ಜಂಜಾಟಗಳಿಂದ ಅವರು ಕಾರಲ್ಲಿ ಹೋಗಿದ್ದಾರೆ. ಹೋದಾಗ ಹೇಗೂ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದಿದ್ದರೆ ನಿಮ್ಮ ಕಾರು ಸ್ಟೇರಿಂಗ್ ಸಹ ಸ್ಥಿಮಿತದಲ್ಲಿ ಇರುವುದಿಲ್ಲ. ಬೇರೆ ಬೇರೆ ವಿಚಾರಗಳು ತಲೆಯಲ್ಲಿ ಹರಿದುತ್ತದೆ. ಇವರು ವಾಯ್ಸ್ ಮೆಸೇಜಲ್ಲಿ ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿದ್ದಾರೆ. ಆದ್ದರಿಂದಾಗಿ ಅವರೊಂದು ಡಿಸೈಡ್ ಮಾಡಿ ಹೋಗುವುದು ಅಂತಂದರೆ ಅವರು ಕೂಳೂರವರೆಗೆ ಹೋಗಬೇಕಿದ್ದಿಲ್ಲ, ಅದಕ್ಕಿಂತ ಮುಂದೆ ಹೋಗ್ಬೇಕಂತಿಲ್ಲ. ಆದರೆ ಇವರು ಬೈಕಂಪಾಡಿಯವರೆಗೆ ಹೋಗಿದ್ದಾರೆ. ಬೈಕಂಪಾಡಿಯವರೆಗೆ ಹೋಗಿದ್ದಾರೆ. ಅಲ್ಲಿ ಇದು ಮಹೇಶ್ ಬಸ್ಸಿಗೆ ಗುದ್ದಿರೋದು ಈ ಕಾರು. ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ಬಿದ್ದಿದೆ, ಅದು ಸಿಕ್ಕಿದೆ. ಅದರಿಂದ ಗುದ್ದಿದ್ದಲ್ಲಿ ಮಹೇಶ್ ಬಸ್ಸಿಗೆ ನಿಂತಿದ್ದ ಬಸ್ಸಿಗೆ ಗುದ್ದಿದ್ದ ಅಲ್ಲ, ಮಹೇಶ್ ಬಸ್ ಅಲ್ಲಿಂದ ಹೊರಡುವ ಬಸ್ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ಹೊತ್ತಿಗೆ ಡ್ಯಾಮೇಜ್ ಆಗಬೇಕು ಅಂತ ಹೇಳಿದಾಗ ಅವರು ಕೂಡ ಡ್ಯಾಮೇಜ್ ಆಗಿರಬೇಕು. ಸ್ವಲ್ಪ ಡ್ಯಾಮೇಜ್ ಆಗಿರೋದು, ಇದು ಸ್ವಲ್ಪ ಫಾಸ್ಟ್ ಇತ್ತು, ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗಿದೆ. ಸಾಮಾನ್ಯವಾಗಿ ಆಕ್ಸಿಡೆಂಟ್ಗಳಲ್ಲಿ ನಿಮ್ಮ ಯಾವ ವಾಹನಕ್ಕೆ ಜಾಸ್ತಿ ಡ್ಯಾಮೇಜ್ ಆಗುತ್ತಾ ಅದು ಫಾಸ್ಟ್ ಇದೆ ಅಂತ ಅರ್ಥ. ಫಾಸ್ಟ್ ಕಡಿಮೆ ಇದ್ದ, ವೇಗ ಕಡಿಮೆ ಇದ್ದ ಗಾಡಿಗೆ ಡ್ಯಾಮೇಜ್ ಕಡಿಮೆ ಆಗೋದು. ಆದರೆ ಬಸ್ಸಿಗೆ ಡ್ಯಾಮೇಜ್ ಆಗಿದೆ. ಡ್ರೈವರು ಮಾತುಕತೆ ಮಾತಾಡಿದ್ದಾರೆ. ಇವರ ಜೊತೆ ಅವ್ರಿಗೆ ಮಾತುಕತೆ ಆಗಿದೆ. ಹಾಗೆ ಮಾತುಕತೆ ಆಗಿ ಅದು ರಾಜ್ಯದಲ್ಲಿ ಇತ್ಯರ್ಥ ಆಗಿದೆ. ಮುಂಜಾನೆ ಅದು ರಾಜ್ಯದಲ್ಲಿ ಇತ್ಯರ್ಥ ಆಗಿದೆ. ಯಾಕಂದ್ರೆ ಇದು BMW ಕಾರು ಇದೆ. ಈ ಕಾರು ರಿಪೇರಿಗೆ ಕಡಿಮೆ 5 ಲಕ್ಷ ಬೇಕು. ಕಡಿಮೆ 5 ಲಕ್ಷ ಬೇಕು. ಆದರೆ ಬಸ್ಸಿನ ಡ್ಯಾಮೇಜ್ ರಿಪೇರಿ ಮಾಡಲಿಕ್ಕೆ ಅವರಿಗೆ ಒಂದು 1,000 ರೂಪಾಯಿ ಸಾಕು. ಅದರಿಂದ ಡ್ಯಾಮೇಜ್ ದೊಡ್ಡದು ಇದು. ಅವನು ಮಾನವೀಯತೆಯಲ್ಲಿ ಬಿಟ್ಟಿದ್ದಾನೆ. ಮತ್ತೊಂದು ಮಮತಾಜ್ ಅಲಿ ಅಂತೇಳಿ ಗೊತ್ತಾಯ್ತಾ, ಮೊಯ್ದರ್ ಅವರ ಸಹೋದರ ಅಂತ ಗೊತ್ತಾಯ್ತಾ ಏನೋ ಬಿಟ್ಟಿದ್ದಾರೆ. ಆದ್ರಿಂದ ಬೈಕಂಪಾಡಿಯಿಂದ ವಾಪಸ್ ತಿರುಗಿದ್ದಾರೆ. ತಿರುಗಿದ್ದಾರೆ. ಅವರ ಆಚೆಯಿಂದ ಹೆಚ್ಚಿನ ಅಂಶ ಅವರ ಮನಸ್ಥಿತಿ ಏನಿತ್ತಂದ್ರೆ ಸುರತ್ಕಲ್ ಕಡೆಗೆ ಹೋಗಿ ಎಲ್ಲೋ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂಥ ಐಡಿಯಾ ಇತ್ತೋ ಏನೋ. ಆದರೆ ಇಲ್ಲಿ ಆ ಘಟನೆ ಆದ ಮೇಲೆ ಅಲ್ಲಿಂದ ತಿರುಗಿದ್ದಾರೆ. ತಿರುಗಿ ವಾಪಸ್ಸು ಕೂಳೂರು ಬ್ರಿಡ್ಜಿಗೆ ಬಂದಿದ್ದಾರೆ. ಕೂಳೂರು ಬ್ರಿಡ್ಜಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹಾರಿದ್ದಾರೆ. ಹಾಗೆ ಕಾರು ಡ್ಯಾಮೇಜ್ ಆಗಿರುವಂಥದ್ದು ಬಸ್ಸಿಗೆ ಹೊಡೆದದ್ದು ಮಹೇಶ್ ಬಸ್ಸಿಗೆ. ಅಂದ್ರೆ ಮನಸ್ಸಿನಲ್ಲಿ ವಿಪರೀತವಾಗಿ ಅವರು ನೊಂದಿದ್ರು. ಅದು ನೋ ಡೌಟ್. ಯಾಕಂದ್ರೆ ಒಂದ್ ಕಡೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ತದನಂತರ ಅಲ್ಲಿಂದ ತಿರುಗಿಸಿ ಮತ್ತೆ ಇಲ್ಲಿ ಬರುತ್ತೆ. ಬೇರೆ ವಿಧಿ ಇಲ್ಲ ಬಹುಶಃ. ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇವರುಗಳು ಏನ್ ಮಾಡ್ತಾರೆ ಅನ್ನುವಂತ ಒಂದು ಮೊಬೈಲ್ ಅವರ ಕಾರಲ್ಲಿ ಇತ್ತು, 2 ಮೊಬೈಲ್ ಇತ್ತು. ಅವರ ಕೀಯನ್ನು ಕೂಡ ಬಿಟ್ಟು ಹೋಗಿದ್ರು. ಕಾರಲ್ಲೇ ಇತ್ತು, ಒಂದು ಮೊಬೈಲು ಕಾರಲ್ಲಿ ಇತ್ತು. ಹಾಗಾಗಿ ಕಾರು ಡ್ಯಾಮೇಜ್ ಆಗಿರುವಂತದಲ್ಲ. ಇವರು 4:15 ಗಂಟೆಗೆ ವಾಯ್ಸ್ ಮೆಸೇಜ್ ನೋಡಿದಾಗ ಮಗಳು ಮನೆಯಲ್ಲಿ ತಂದೆ ಇಲ್ಲ ಅಂತ ನೋಡಿದಾಗ ಹೆದರಿಕೆಯಾಗಿ ಸಂಬಂಧಿಕರಿಗೆ ಫೋನ್ ಮಾಡಿದ್ದಾರೆ. ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಮನೆಯಲ್ಲಿ ಬೇರೆ ಕಾರಿತ್ತು, ಆ ಕಾರಲ್ಲಿ ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಹೊರಟಾಗ ಇವರಿಗೆ ಕೂಳೂರು ಬ್ರಿಡ್ಜಲ್ಲಿ ಕಾರು ಕಂಡಿದೆ. ನೋಡುವಾಗ ಮೊಬೈಲ್ ಇದೆ, ಕಾರು ಡ್ಯಾಮೇಜ್ ಆಗಿದೆ. ಕಾರು ಡ್ಯಾಮೇಜ್ ಆಗಿದೆ, ಮೊಬೈಲ್ ಇದೆ. ಅಷ್ಟೊತ್ತಿಗೆ ಇವರಿಗೆ ಹೆದರಿಕೆ ಆಗಿದೆ, ಏನೋ ಆಗಿದೆ ಅಂತ. ಅದು ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಏಟ್ ಆಗಿರ್ಬೋದು, ಹಾಸ್ಪಿಟಲೈಸ್ ಮಾಡಿರ್ಬೋದು ಯಾರಾದರೂ. ಇಂತೆಲ್ಲ ಬಂದಿತ್ತು. ಯಾಕಂದ್ರೆ ಕಾರು ಡ್ಯಾಮೇಜ್ ಆಗಿದೆ, ಒಂದ್ ಕಡೆ ಕಿಡ್ನಾಪ್ ಕೂಡ ಆಗಿರಬಹುದು. ಕಿಡ್ನಾಪ್ ಆಗಿರ್ಬೋದಾ, ಇಲ್ಲದ್ರೆ ಈ ರೀತಿ ವಾಯ್ಸ್ ಮೆಸೇಜ್ ಬಿಟ್ಟಿದ್ದಾರೆ, ಕಿಡ್ನಾಪ್ ಆಗಿರ್ಬೋದಾ, ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಗಾಯ ಆಗಿರ್ಬೋದು, ಯಾವುದಾದ್ರು ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿರ್ಬೋದು, ಈ ವಿಚಾರದಲ್ಲಿ ಇತ್ತು. ಅದರಿಂದ ಅವರು ನೇರ ಬಂದು ನಿಜ ಕಾವೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನಿಮಗೆ ಯಾಕಂದರೆ ಕೂಳೂರು ಬ್ರಿಡ್ಜ್ ಅಂದರೆ ಅರ್ಧದ ಈ ಕಡೆಗೆ ಕಾವೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಅರ್ಧದಿಂದ ಆ ಕಡೆಗೆ ಪಣಂಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸು. ಉಪವಿಭಾಗ ಒಂದೇ, ಪಣಂಬೂರೇ. ಆದರೆ ಸ್ಟೇಷನ್ ಜುರಿಡಿಕ್ಷನ್ ಕಾವೂರು ಸ್ಟೇಷನ್ಗೆ ಬರುತ್ತದೆ. ಅದರಿಂದ ಕಾವೂರಿಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಯಾವತ್ತು ಸುರಿಗೆ ಸಸ್ಪೆಕ್ಟ್ ಇದೆ ಅಂತ ಆದ ಕೂಡಲೇ ಅವರು ಮಿಸ್ಸಿಂಗ್ ಕಂಪ್ಲೇಂಟೇ ತೊಗೊಳ್ಳೋದು, ಅದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು. ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಮಗಳು
ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಾಗುವಾಗ ವಾಸ್ತವ ಅಂಶಗಳು ಬೆಳಕಿಗೆ ತೊಡಗಿದೆ. ಮತ್ತು ಅವರು ನೀರಿಗೆ ಬಿದ್ದಿರಬೇಕು ಎನ್ನುವ ಕಾರಣಕ್ಕಾಗಿ ಹುಡುಕಾಟ. ಯಾಕಂದರೆ ಅದೇ ಪ್ಲೇಸಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಜೀಪು ಬಿದ್ದಿತ್ತು. 4 ಮಂದಿ ಯುವಕರಿದ್ದರು, ಪಡುಬಿದ್ರಿ ಕಡೆಯವರು. 4 ಮಂದಿ ಯುವಕರಿದ್ದರು. ಒಂದು ಜೀಪು ಬಿದ್ದಿತ್ತು ಆ 2 ಆರ್ಕ್ನ ಮಧ್ಯದಿಂದ. ಆಯಿತಾ? ಅದರಲ್ಲಿ ಒಬ್ಬ ಈ ಜೀಪು ಕೆಳಗೆ ಬೀಳುವಾಗ ಇದರಿಂದ ಹಾರಿ ನೀರಿಗೆ ಬಿದ್ದು ಈಜಿಕೊಂಡು ಆಚೆ ದಡ ಸೇರಿ ಮನೆ ಮುಟ್ಟಿದ್ದ. ಆಯಿತಾ? ಆದರೆ ಮನೆಯಲ್ಲಿ ಹೋಗಿ ಹೇಳಿರಲಿಲ್ಲ ಅವ, ಹೆದರಿಕೆಯಾಗಿ. ಇಲ್ಲಿ ಜೀಪು ಬಿದ್ದಿದೆ, 3 ಮಂದಿ ಇದರಲ್ಲಿ ಡ್ರೌನಿಂಗ್ ಆಗಿದ್ದಾರೆ, ಹೆದರಿಕೆಯಾಗಿ ಹೇಳಿಲ್ಲ. ಆದರೆ ಅವರು ಬೆಂಗಳೂರಿಗೆ ಹೊರಟವರು ಹೋಗಿ ಬೆಂಗಳೂರಿಗೆ ಮುಟ್ಟಲಿಲ್ಲ ಅಂತ ಹೇಳಿ ವಿಚಾರ ಮಾಡುವಾಗ ಒಬ್ಬ ಮನೆಯಲ್ಲಿದ್ದಾನೆ, ಒಟ್ಟಿಗೆ ಹೋದವ. ಮತ್ತೆ ಅವನು ಎನ್ಕ್ವೈರಿ ಮಾಡುವಾಗ ಇಲ್ಲಿ ಜೀಪು ಇಲ್ಲಿ ಬಿದ್ದಿದೆ ಅಂತ ಆಯಿತು. ಇದೇ ಆರ್ಕಿನ ಮಧ್ಯದಲ್ಲಿ ಬಿದ್ದದ್ದು. ಮತ್ತೆ ಅದನ್ನು ಎತ್ತಿದರೆ 3 ಡೆಡ್ ಬಾಡಿ ಅದರ ಒಳಗೆ ಇತ್ತು. ಇಂಥ ಘಟನೆ ಅದೇ ಬ್ರಿಡ್ಜಲ್ಲಿ ಆಗಿತ್ತು ಅಲ್ವಾ? ಎಸ್ ಸರ್. ಈಗ ಕೊನೆಯದಾಗಿ ಸರ್, ಅಂದರೆ ಈಗ ಇವರ ದಾರುಣ ಅಂತ್ಯ ಆಗಿದೆ, ಒಂದು ಅಪಮೃತ್ಯು ಅಂತ ಹೇಳ್ತೀವಿ. ಅಂದರೆ ಬಾಳಬೇಕಾಗಿತ್ತು, ಬದುಕಬೇಕಾಗಿತ್ತು, ಮತ್ತಷ್ಟು ಸಮಾಜ ಸೇವೆ ಮಾಡುವಂತಹ ಶಕ್ತಿ ಇರುವಂತಹ ವ್ಯಕ್ತಿ. ಸೊ ಹಾಗಿದ್ದಾಗ ಈ ಒಂದು ಘಟನೆಗೆ ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅಂತ ಬಂದಾಗ ಭಾಳಷ್ಟು ಈಗ ಅವರ ಅಂತಿಮ ಯಾತ್ರೆ ಅಥವಾ ಏನು ಕತೆ, ಸೊ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆಗಳು ಬರುತ್ತೆ. ಅಂದರೆ ಇವರುಗಳಿಗೆ ಏನು ಶಿಕ್ಷೆ ಆಗುತ್ತೆ, ಏನು ಕತೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ನೋಡಿ, ಈಗ ಪೊಲೀಸರು ಕೇಸು ದಾಖಲು ಮಾಡಿಕೊಂಡ ಪ್ರಕಾರ, ಯಾಕಂದರೆ ಇವರ ಸಹೋದರ ನಿನ್ನೆ ಸಂಜೆ ಹೋಗಿ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿಗಳ ಮೇಲೆ ನಿನ್ನೆ ರಾತ್ರಿ ಕಾವೂರು ಪೊಲೀಸ್ ಸ್ಟೇಷನ್ ಇನ್ನೊಂದು ಕೇಸ್ ಆಗಿದೆ. ಫಸ್ಟಿಗೆ ಆಗಿರೋದು ಮಗಳು ಕೊಟ್ಟ ಕಂಪ್ಲೇಂಟಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರೋದು. ಎರಡನೇ ಕಂಪ್ಲೇಂಟನ್ನು ಅವರ ಸಹೋದರ ಹೋಗಿ ಕೊಟ್ಟಿದ್ದಾರೆ. ಈ ರಹಮತ್, ಸತ್ತಾರ್ ಇವರ ಮೇಲೆ ಅವರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ, ಈ ವಿಚಾರದಲ್ಲಿ ಪಂಚಾಯತಿಗೆ ಆಗಿದೆ ಈ ಹಿಂದೆ ಈ 50 ಲಕ್ಷ ಕೊಡುವ ಸಂದರ್ಭದಲ್ಲಿ. 50 ಲಕ್ಷ ಕೊಡುವ ಸಂದರ್ಭದಲ್ಲಿ ಒಂದು ಮಾತುಕತೆ ಆಗಿದೆ. ಆ ಮಾತುಕತೆಯಲ್ಲಿ ಇವರು ಎಲ್ಲ ಇದ್ದರು, ಯಾರು ಈ ಸತ್ತಾರ್, ಬಾಕಿ ಬೇರೆ ಆರೋಪಿಗಳಿದ್ದಾರಲ್ಲ, ಅವರು ಇದ್ದರು. ಆ ವಿಚಾರ ಗೊತ್ತಿತ್ತು, ಆದ್ದರಿಂದಾಗಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಅದೇ ಸೇಮ್ ಟೈಮಲ್ಲಿ ಸತ್ತಾರು ಸುರತ್ಕಲ್ಲಲ್ಲಿಲ್ಲ, ರೆಹಮತ್ತೂ ಇಲ್ಲ. ಅವರ ಲಾಸ್ಟ್ ಮೊಬೈಲ್ ಲೊಕೇಶನ್ ನಿಮಗೆ ಕಾಸರಗೋಡು ತೋರಿಸ್ತಾ ಇತ್ತು. ಅದರಿಂದಾಗಿ ಅವರು ಕಾಸರಗೋಡು ಹೋಗಿದ್ದಾರೆ. ಯಾಕಂದರೆ ಇವರು ಯಾವಾಗ ಮಿಸ್ಸಿಂಗ್ ಆಯ್ತಾರೆ ಅಂದರೆ ಬೆಳಿಗ್ಗೆ ಸುದ್ದಿ ಆಯಿತು. ಬೆಳಿಗ್ಗೆ 6-7 ಗಂಟೆ ಹೊತ್ತಿಗೆ ಸುದ್ದಿ ಆಗಿದೆ, ಮಮತಾಜಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ, ಕಾರು ಸಿಕ್ಕಿದೆ ಅಂತ ಹೇಳಿ. ಅಷ್ಟೊತ್ತಿಗೆ ಇವರು ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ, ಸತ್ತಾರ್ ಮತ್ತು ರೆಹಮತ್. ಆಗ ಪೊಲೀಸರಿಗೆ ಬಾಕಿಯವರ ಮಾಹಿತಿ ಸಿಕ್ಕಿತ್ತು. ಅವರು ಒಬ್ಬೊಬ್ಬರನ್ನು ಕರ್ಕೊಂಡು ಬಂದು 4 ಮಂದಿಯನ್ನು ಆಲ್ರೆಡಿ ಕಾವೂರು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ರು. ಅವರಿಗೆ ಈ ವಿಚಾರ ಎಲ್ಲ ಗೊತ್ತಿದೆ, ಯಾವುದು ಮೊದಲು ಆಗಿರೋದು, ಮಾತುಕತೆ ಆಗಿರೋದು ಇದೆಲ್ಲ ಗೊತ್ತಿದೆ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಮತ್ತು ಮಮತಾಜಾಲಿ ಅವರಿಗೆ ನೇರ ಸಂಪರ್ಕ ಇಲ್ಲ. ಮಮತಾಜಾಲಿ ಅವರಿಗೆ ಬೆದರಿಸ್ತಾ ಇದ್ದದ್ದು ಎಲ್ಲೋ ಸತ್ತಾರ್ ಇರಲಿಲ್ಲ. ಸತ್ತಾರ್ ಒಟ್ಟಿಗೆ ಇವರು ಇದ್ದದ್ದು. ಸತ್ತಾರ್ ಪೊಲೀಸರ ಕೈಗೆ ಸಿಗಲಿಲ್ಲ. ಸತ್ತಾರ್ ಒಟ್ಟಿಗೆ ಇವರು ಇದ್ದದ್ದು. ಇವರು ಏನು ಹೇಳೋದು, ಅದೆಲ್ಲ ಸತ್ತಾರು, ನಮಗೆ ವಿಚಾರ ಗೊತ್ತಿಲ್ಲ, ಸತ್ತಾರ್ ಕರೆದಾಗ ನಾವು ಹೋಗಿದ್ದೇವೆ ಅಂತ ಹೇಳಿ. ಇದರಲ್ಲಿ ಮತ್ತೊಬ್ಬನ ಪಾತ್ರ ಇದೆ. ಅಲ್ಲೊಂದು ಮೊಬೈಲ್ ಅಂಗಡಿ ಅವನು ಒಬ್ಬ ಇದರಲ್ಲಿದ್ದಾನೆ. ಆದರೆ ಅವನ ವಿಚಾರ ಎಲ್ಲೂ ಹೊರಗೆ ಬರಲಿಲ್ಲ. ಯಾಕಂತ ಹೇಳಿದರೆ ಇವರ ವಾಯ್ಸ್ ಮೆಸೇಜಲ್ಲೂ ಅವರ ಪಾತ್ರದ ಬಗ್ಗೆ ಇಲ್ಲ, ಅವನ ಪಾತ್ರದ ಬಗ್ಗೆ ಇಲ್ಲ. ಮತ್ತೊಬ್ಬ ಮೂಢ ಅದು ಸದಸ್ಯ ಒಬ್ಬ ಇದ್ದಾನೆ, ಅವನ ಪಾತ್ರದ ಬಗ್ಗೆ ಇವರ ವಾಯ್ಸ್ ಮೆಸೇಜಲ್ಲಿಲ್ಲ. ಆ ವಿಚಾರ ಇನ್ನು ಎಲ್ಲ ರಿವೀಲ್ ಆಗಬೇಕಾದ್ರೆ ನಿಮಗೆ ಈ ಆರೋಪಿಗಳ ತನಿಖೆಯನ್ನು ನ್ಯಾಯಬದ್ಧವಾಗಿ ಮಾಡಬೇಕು. ಇಸ್ ಇಟ್ ಎಫೆಕ್ಟಿವ್ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಬಹಳಷ್ಟು ಜನ ಹೇಳ್ತಾರೆ ಇಂಥ ಬ್ಲ್ಯಾಕ್ ಮೇಲ್ಗಳು ಪ್ರಕರಣಗಳು ವರ್ಕೌಟ್ ಆಗಲ್ಲ ಅನ್ನೋಂಥ ವಿಚಾರಗಳು ಇಲ್ಲ. ಅದರಲ್ಲಿ ನಿಮಗೆ ಪೊಲೀಸರು ಇದರಲ್ಲಿ ವಿಸ್ತಾರವಾದ ತನಿಖೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಅವರೆಲ್ಲ ಮೊಬೈಲ್ ಡಾಟಾಗಳನ್ನು ತೆಗಿಬೇಕು. ಅದು FSI. ಯಾಕಂದರೆ ಇಲ್ಲಿ ಸಾಕ್ಷಿ ಅಂತ ಇರುವಂಥದ್ದು ಈಗ ಆಡಿಯೋ ಮಾತ್ರ ಆಗಿರುತ್ತಾ?
ಆಡಿಯೋ ಮಾತ್ರ ಆಗಿರ್ತದೆ. ಯಾಕಂತ ಹೇಳಿದರೆ ಈಗ BNS ಬಂದಿರೋದ್ರಿಂದ, ಭಾರತೀಯ ನ್ಯಾಯ ಸಂಹಿತೆ ಬಂದಿರೋದ್ರಿಂದ ಇದರಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಮೊದಲು IPCಯಲ್ಲಿ, CRPCಯಲ್ಲಿ ಇಲ್ಲಾಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಯಲ್ಲಿ ಈ ಡಿಜಿಟಲ್ ಎವಿಡೆನ್ಸ್ಗಳಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಈಗಿನ ಕಾನೂನಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳಿಗೆ ಮಹತ್ವ ಇದೆ. ಆದ್ರಿಂದಾಗಿ ಇದನ್ನು ಇವರ ತಲೆಗೆ ಕಟ್ಟಲಿಕ್ಕೆ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಇದಕ್ಕಿಂತ ಮೊದಲು ಆಗಿರುವಂಥ ವಿಚಾರಗಳು, ಹಣ ಹೇಗೆ ಕ್ಯಾಶ್ ಕೊಟ್ರ, ಚೆಕ್ ಕೊಟ್ಟಿದ್ದಾರೆ, ಚೆಕ್ ಅವಳ ಹೆಸರಿಗೆ ಕೊಟ್ಟಿದ್ದಾರೆ ಅಂತ ವೇಳೆ ಅವಳಿಗೆ ಮತ್ತು ಇವರಿಗೆ ಯಾವ ಸಂಬಂಧ ಏನು, ವ್ಯವಹಾರ ಏನಂತ ಬರುತ್ತೆ. ಸಣ್ಣ ಅಮೌಂಟ್ ಅಲ್ಲ, 25 ಲಕ್ಷದ ಚೆಕ್ಕು, ಅದು ಯಾಕೆ ಕೊಟ್ಟರು ಅಂತ ಬರ್ತದೆ. ಆ ವಿಚಾರ ಎಲ್ಲ ಬಂದಾಗ ನಿಮಗೆ ಅವರ ಮಾಡಿದಂಥ ಅಪರಾಧಗಳು ಮೇಲ್ನೋಟಕ್ಕೆ ನಿಮಗೆ ದೃಢಪಡ್ತಾ ಹೋಗ್ತದೆ. ಇದು ನ್ಯಾಯಾಲಯದಲ್ಲಿ ದೃಢಪಡೋದು ಅದರ ನಂತರದ ಪ್ರಶ್ನೆ. ನಿಮಗೆ ಮೇಲ್ನೋಟಕ್ಕೆ ದೃಢಪಟ್ಟರೆ ಅದರ ಆಧಾರದ ಮೇಲೆ ಅವರು ತನಿಖೆ ಮುಂದುವರಿಸ್ತಾರೆ. ಆದರೆ ಈ ಪ್ರಕರಣ ಅತ್ಯಂತ ಕ್ರೂಷಲ್, ಅತ್ಯಂತ ಸೂಕ್ಷ್ಮ. ಹೌದು ನಿಜ. ಪ್ರತಿಯೊಬ್ಬರು ಹೇಳುವಂಥದ್ದು ಈ ರೀತಿ ಆಯ್ತು, ಅಂತ ವ್ಯಕ್ತಿಗೆ ಇಂಥ ಸಾವಾಯ್ತು. ಆದರೆ ಕೇವಲ ಈ ಗ್ಯಾಂಗ್, ಅದು ಸತ್ತಾರಾಯಣ ಗ್ಯಾಂಗ್, ಮಮತಾಜ್ ಅಲಿ ಅವರಿಗೆ ಒಬ್ಬರಿಗೆ ಈ ರೀತಿ ಮಾಡಿದ್ದು ಅಲ್ಲ. ಹೌದಾ? ಓಕೆ. ಬೇರೆ ಬೇರೆ ಜನರಿಗೂ ಈ ರೀತಿಯಾಗಿ ಮಾಡಿದ್ದಾರೆ. ಅಂದ್ರೆ ಅದೇ ನಾನು ಹೇಳಿದ್ದು, ಅಂದ್ರೆ ಪ್ಲಾನ್ಡ್ ಆಗಿರುವಂತ ಮಾಡುವಂತ ಇದು ಅಥವಾ ನಾರ್ಮಲ್ ಒಂದು ಮಾಡೋಣ, ಇವರಿಗೊಂದು ಏನೋ ಸಿಕ್ಕಿ ಬಿದ್ದಿದ್ದಾರೆ ಮಾಡೋಣ ಅಂತ ಹೇಳಿ ಅದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಕೆಲವೊಂದು ಮುಸ್ಲಿಂ ಧರ್ಮಗುರುಗಳಿಗೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವೆ. ಯಾಕಂದರೆ ಅದು ಒಂದಕ್ಕೆ ಒಂದು ಪೂರಕವಾಗಿ ಒಂದೊಂದು ಘಟನೆಗಳು ನಡೀತಾ ಹೋಗ್ತದೆ. ಸಾಮಾನ್ಯವಾಗಿ ಇಂಥದ್ದನ್ನು ನಿಮಗೆ ಪೊಲೀಸರ ಹತ್ರ ಹೋಗಿ ಹೇಳಲಿಕ್ಕೆ ಒಂದೇ ಮುಜುಗರ ಆಗುತ್ತೆ. ಮತ್ತು ಹೇಳಿದರೂ ಅದನ್ನು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ನೋಡಿ, ನೀವೊಂದು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಸೀವ್ ಮಾಡಲಿಕ್ಕೆ ಕೇಳುವುದಿಲ್ಲ, ಅವರಿಗೆ ಸಾಕ್ಷ್ಯ ಕೇಳ್ತಾರೆ. ಇವರು ಸಾಕ್ಷ್ಯ ಹುಡ್ಕೊಂಡು ಬರುವಾಗ ದಿವಸ 4 ಆಗುತ್ತೆ. ಇದೆಲ್ಲ ಕಾನ್ಸಿಗೇಬಲ್ ಪ್ರಕರಣಗಳಲ್ಲ, ಒಂದು ಟೈಪಿನ ನಾನ್ ಕಾನ್ಸಿಗೇಬಲ್ ಪ್ರಕರಣಗಳು, ಸಂಜೆಯ ಪ್ರಕರಣಗಳಲ್ಲ. ಒಬ್ಬರಿಗೆ ಹೊಡೆದಿದ್ದಾರೆ, ಕಡ್ದಿದ್ದಾರೆ ಅಂತ ಆದರೆ ಸಂಜೆಯ ಪ್ರಕರಣಗಳು, ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು, ಅನಿವಾರ್ಯ. ಇದು ಅಂಥದ್ದಲ್ಲ. ಇದು ಮೋಸ, ವಂಚನೆ, ಬೆದರಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಬೆದರಿಕೆ, ಅವನು ನನಗೆ ಫೋನಲ್ಲಿ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿದ ಕೂಡಲೇ ಇವನ ಫೋನ್ ನಂಬರ್ ಅವನ ಫೋನಲ್ಲಿ ಇರಬೇಕು. ಒಂದು ವೇಳೆ ಅವನ ಬೇರೆ ನಂಬರ್ಗೆ ಇದ್ದರೆ ಇದು ಟ್ಯಾಲಿ ಆಗೋದಿಲ್ಲ, ವಾಯ್ಸ್ ರೆಕಾರ್ಡ್ ಇಲ್ಲ. ಇದನ್ನೆಲ್ಲ ನಾವು ಸಾಕ್ಷ್ಯವನ್ನು ಇಟ್ಟುಕೊಂಡು ಒಂದು ವ್ಯವಹಾರ ಮಾಡಲಿಕ್ಕೆ ಆಗುತ್ತಾ? ಪ್ರತಿಯೊಂದಕ್ಕೂ ನಾವು ಸಾಕ್ಷ್ಯವನ್ನು ಇಟ್ಟುಕೊಂಡು ಮಾಡಲಿಕ್ಕೆ ಆಗಲ್ಲ. ಆಗ ಅವರನ್ನು ಕರೆಸಿ ಕೇಳುವಂಥದ್ದು, ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು. ಪೊಲೀಸರು ಸುನಿಗೆ ಕೇಸ್ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಕೇಳುವುದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತದೆ ಎನ್ನುವ ಒಂದು ಭೀತಿ ಇದೆ. ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲ ಕ್ರೈಮ್ ರೇಟ್ ಜಾಸ್ತಿ ಆಗೋದು. ಒಮ್ಮೆ ರೈತರ ಆತ್ಮಹತ್ಯೆ ವಿಚಾರ ಬಂದಾಗ, ಯಾಕೆ ಆತ್ಮಹತ್ಯೆ ಒಂದು ಸರ್ಕಾರದಲ್ಲಿ ಜಾಸ್ತಿ ಆಯಿತು, ಒಂದು ಸರ್ಕಾರದಲ್ಲಿ ಕಡಿಮೆ ಆಯಿತು? ಕಡಿಮೆ ಆದದ್ದೇನು? ಆತ್ಮಹತ್ಯೆಯನ್ನು ರೈತರಂತ ತೋರಿಸಲೇ ಇಲ್ಲ. ಆತ್ಮಹತ್ಯೆ ಆಗ್ತಾ ಹೋಗಿದೆ. ಇದು ಕ್ರೈಮ್ ರೇಟನ್ನು ಕಡಿಮೆ ಮಾಡುವಂಥ ಒಂದು ಅನಿವಾರ್ಯವಾದರೆ ಮಾತ್ರ ಕೇಸ್ ರಿಜಿಸ್ಟರ್ ಮಾಡುವಂಥದ್ದು. ವಂಚನೆ ಮಾಡುವವನು ಸರಿಯಾದ ದಾಖಲೆ ಇಟ್ಟುಕೊಂಡು ವಂಚನೆ ಮಾಡ್ತಾನ? ಇಲ್ಲ. ವಂಚನೆಗೊಳಗಾಗುವವನು ದಾಖಲೆಯನ್ನು ಸಂಗ್ರಹಿಸಿಟ್ಕೋತಾನ? ಇಲ್ಲ. ನೀವು ಯಾವುದೇ ವಂಚನೆ ಪ್ರಕರಣ, ಈಗ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಾಗೆ ಹಲವಾರು ಮಂದಿ ವಂಚಿಸಲ್ಪಟ್ಟಿದ್ದಾರೆ. ನೀವು ಸೈಬರ್ ಕ್ರೈಮ್ ಆಫೀಸಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿ ನಿಮಗೆ 3 ದಿವಸ ಆದರೂ ಅವರು ಅಲ್ದಾಡಿಸ್ತಾರೆ. ಅಷ್ಟಾದರೆ ನಿಮಗೆ ಸಣ್ಣ ಅಮೌಂಟ್ ಆದರೆ ಹೋದರೆ ಹೋಗಲಿ ಅಂತೇಳಿ ವಾಪಸ್ ಬರ್ತೀರಿ. ದೊಡ್ಡ ಅಮೌಂಟ್ ಆದರೆ ನೀವು ಅದರ ಬೆನ್ನು ಹಿಡಿತೀರಿ. ಇದು ಆಗ್ತಾ ಇರುವಂಥದ್ದು. ಅದರಿಂದಾಗಿ ಇಂತಹ ಪ್ರಕರಣಗಳನ್ನು ನೀವು ನಿಯಂತ್ರಣ ಮಾಡಬೇಕು ಅಂತಾದರೆ ಶುರುವಿಗೆ ಪೊಲೀಸ್ ಸ್ಟೇಷನ್ ಸರಿಯಾಗಬೇಕು.
ನಿಜ. ಯಾವುದು ಬೇಸಿಕ್ ಇದೆ ಹ್ಮ್. ಅದು ಸರಿಯಾಗಬೇಕು. ಕರೆಕ್ಟ್. ಬಂದಂಥ ದೂರನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆಗಳಾಗಬೇಕು. ಈಗ ಎಸ್ ಸರ್, ಕೊನೆಯದಾಗಿ ಅಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಹಾಗಿದ್ದಾಗ ಕೊನೆಯದಾಗಿ ಸರ್ ಒಂದು ವಿಚಾರ, ಈಗ ಪೊಲೀಸ್ನವರಿಗೆ ಈ ವಿಚಾರ ಇದಕ್ಕಿಂತ ಮೊದಲೇ ಗೊತ್ತಿತ್ತಾ? ಇಲ್ಲ. ಇಲ್ಲ, ಗೊತ್ತಿಲ್ಲ. ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗೊತ್ತಿದ್ರೆ ಸತ್ತಾರ್ನಂಥ ಕ್ರಿಮಿನಲ್ ಅನ್ನು ಕರ್ಕೊಂಡು ಬಂದು ಬೆದರಿಸುವುದು ಅವರಿಗೆ ದೊಡ್ಡ ಸಮಸ್ಯೆ ಅಲ್ಲ. ಸಮಸ್ಯೆ ಅಲ್ಲ, ಅದೇ ಪ್ರಶ್ನೆ. ಗೊತ್ತಿರಲಿಲ್ಲ. ಯಾಕಂದ್ರೆ ಇವರು ಅವರ ಗಮನಕ್ಕೆ ತಂದಿರಲಿಲ್ಲ. ಆದ್ರಿಂದ ಈ ವಿಚಾರದಲ್ಲಿ ಪೊಲೀಸರನ್ನು ನಾವು ಬ್ಲೇಮ್ ಮಾಡಲು ಆಗುದಿಲ್ಲ. ಒಂದು ವೇಳೆ ತಂದಿದ್ರೆ ಅಂದ್ರೆ ಮೊಯ್ದೀನ್ ಬಾವ ಪವರ್ಫುಲ್ ಇದ್ದಾರೆ, ಗೊತ್ತಿದೆ, ಎಲ್ರಿಗೂ ಕೂಡ ಪರಿಚಯ ಇರುವಂತ ವ್ಯಕ್ತಿಗಳು. ಸೊ ಹಾಗಿದ್ದಾಗ ಒಂದು ವೇಳೆ ಪೊಲೀಸ್ನವರ ಗಮನಕ್ಕೆ ತಂದಿದ್ರೆ ಈ ಹನಿ ಟ್ಯಾಪ್ ಪ್ರಕರಣವನ್ನ ಪೊಲೀಸ್ನವರು ಭೇದಿಸಬಹುದಿತ್ತ? ಖಂಡಿತ ಮಾಡ್ಬೋದು. ಪಕ್ಕ ಮಾಡ್ಬೋದು. ಬುಡ ಸಮೇತ ಮಾಡ್ಬೋದಿತ್ತು. ಪಕ್ಕ ಅಲ್ವಾ? ಪಕ್ಕ ಮಾಡ್ಬೋದಿತ್ತು. ದೆನ್ ವೈ ಅವರು ಆ ಸ್ಟೆಪ್ ಅನ್ನ ತೆಗೆದುಕೊಳ್ಳಲಿಲ್ಲ? ಆ ಸ್ಟೆಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳಿದರೆ ನಿಮಗೆ ಪೊಲೀಸ್ ಅಧಿಕಾರಿಗಳ ಹತ್ರ ಹೋಗಿ ಹೇಳುವಾಗಲೂ ಇವರಲ್ಲಿ ಒಂದು ಕೀಳಿರಿಮೆ ಇದೆಯಲ್ಲ, ಮುಜುಗರ ಇದೆಯಲ್ಲ, ಅದನ್ನು ಆಗಿ ಹೋಗಿದೆ. ಬೇರೆ ಅಲ್ಲ, ಈ ರೀತಿಯ ಮನಸ್ಥಿತಿ ಇಟ್ಕೊಳ್ಳೋದಕ್ಕಿಂತ ಅಂದ್ರೆ ಈ ರೀತಿಯ ಏನು ನೋವು, ಈ ರೀತಿಯ ಹತಾಶೆ, ದುಃಖ ಇಟ್ಕೊಳ್ಳೋದಕ್ಕಿಂತ ಒಂದು ಬಾರಿ ಪೊಲೀಸ್ ಹತ್ರ ಹೋಗುವುದು ಎಲ್ಲದಕ್ಕೂ ಪರಿಹಾರ ಆಗ್ತಾ ಇತ್ತು ಅಲ್ವಾ? ಖಂಡಿತ ಆಗ್ತಾ ಇತ್ತು. ಓಕೆ. ಯಾಕಂತ ಹೇಳಿದರೆ ಸತ್ತಾರು ಇವರಿಗಿಂತ ಪ್ರಭಾವಿ ಏನಲ್ಲ ಅಲ್ಲ. ಹೌದು, ಪೊಲೀಸರ ಪ್ರಕಾರ. ಅವರವರಿಗೆ ಪೊಲೀಸರಿಗೆ ಅಲ್ಲಿಗೆ ಬೇಕಾದಂಥ ವ್ಯಕ್ತಿ ಅವ್ರು ಕರೆಸ್ತಾ ಇದ್ರು, ಕೇಳ್ತಾ ಇದ್ರು. ಆಗ ಅವ ಈ ಕತೆ ಹೇಳ್ತಾ ಇದ್ದ. ಕರೆಕ್ಟ್. ಪೊಲೀಸ್ ಇನ್ಸ್ಪೆಕ್ಟರ್ ಎದುರಿಗೆ ಅವನು ಮಮತಾಜ್ ಅಲಿ ಅವರು ಈ ಕತೆ ಹೇಳ್ತಾ ಇದ್ದ. ಕರೆಕ್ಟ್. ಆಗ ಇವರಿಗೆ ಮುಜುಗರ ಆಗ್ತಿತ್ತು, ಒಬ್ಬ ಅಧಿಕಾರಿ ಎದುರಲ್ಲಿ ನನ್ನ ಮಾನ ಮಾರಿ ತೆಗೆದಂತಾಗುತ್ತೆ. ಅದಕ್ಕಾಗಿ ಇವರು ಸರ್ಕಾರಿ ಅಧಿಕಾರಿಗಳ ಎದುರಲ್ಲಿ ಹೋಗಲಿಲ್ಲ. ನಿಮಗೆ ಯಾರ ಹತ್ರ ಹೇಳ್ಕೊಳ್ಬೇಕು ಎನ್ನುವುದು ಇದೆಯಲ್ಲ, ಅದರ ಪರಿಣಾಮವನ್ನು ಅವರು ಆಲೋಚನೆ ಮಾಡ್ಕೋತಾರೆ. ಕರೆಕ್ಟ್. ಆದರೆ ಆಗಲಿ, ಹೋದರೆ ಹೋಗಲಿ ಅಂತ ಹೇಳಿದರೆ ಆಗೋದಿಲ್ಲ. ನಿಮಗೆ ಸಾಮಾನ್ಯ ಜನರಾದರೆ ಆಗ್ತದೆ, ಸಾಮಾನ್ಯ ಜನರಾದರೆ ಆಗುತ್ತೆ. ಓಕೆ. ಮಮತಾಜ್ ಅಲಿ ಅವರಂಥ ಬಿಸ್ನೆಸ್ ಐಕಾನ್ನ ಬಗ್ಗೆ ಈ ರೀತಿ ಅಪವಾದ ಬಂದ ಕೂಡಲೇ ಅವರ ಇಡೀ ಖಾನ್ದಾನಿಗೆ ಪೆಟ್ಟು ಬೀಳ್ತದೆ. ಕರೆಕ್ಟ್. 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 ಖಾನ್ದಾನಿಗೆ ಪೆಟ್ಟು ಬೀಳ್ತದೆ. ಅವರೊಟ್ಟಿಗೆ ವ್ಯವಹಾರ ಮಾಡುವವರು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಕರೆಕ್ಟ್. ಅವರೊಟ್ಟಿಗೆ ಮಾತಾಡುವವರು ಸ್ವಲ್ಪ ಹಿಂಜರಿತಾರೆ. ಈ ರೀತಿ ಎಲ್ಲ ಸಮಸ್ಯೆಗಳಿವೆ. ಪೊಲೀಸ್ ಸ್ಟೇಷನಿಗೆ ಹೋದ ಕೂಡಲೇ ನಿಮಗೆ ಕೇಸ್ ರಿಜಿಸ್ಟರ್ ಆಯಿತು ಅಂತ ಇಟ್ಕೊಳ್ಳಿ. ಯಾರೋ ಕಂಪ್ಲೇಂಟು ಮಮತಾಜ್ ಅಲಿ, ಏನು ಕೇಸು? ಹನಿ ಟ್ರ್ಯಾಪು, ನಿಡ್ಡೋಡಿ ಜಗದೀಶ್ ಶೆಟ್ಟರ್ ಅದೇ ಆದ್ದು. ಎಷ್ಟೆಷ್ಟು ಮಂದಿ ತಮ್ಮ ತಮ್ಮ ಭವಿಷ್ಯವನ್ನು ಇಂಥ ಜಾಲದಲ್ಲಿ ಕಳ್ಕೊಂಡಿದ್ದಾರೆ ಎನ್ನುವುದಕ್ಕೆ ಅದೊಂದು ಉದಾಹರಣೆ. ಎಸ್ ಸರ್. ಈಗ ಕೊನೆಯದಾಗಿ ಅಂದರೆ ಇವರ ಒಂದು ಕೂಳೂರಿನಲ್ಲಿ ಸ್ವಲ್ಪ ಜನರಿಗೆ ನೋಡುವಂಥ ಅವಕಾಶಗಳು ಸಿಕ್ಕಿತ್ತು. ತದನಂತರ ಕೊನೆಯ ಯಾತ್ರೆ, ಅಂತಿಮ ಯಾತ್ರೆ ಹೇಗೆ ನಡೀತಾ ಇದೆ, ಅದರ ಬಗ್ಗೆ ಏನಾದರೂ ಇದೆಯಾ? ಇಲ್ಲ, ಅಲ್ಲಿಂದ ಡೆಡ್ ಬಾಡಿಯನ್ನು ಎಜೆ ಹಾಸ್ಪಿಟ್ಲಿಗೆ ತಂದಿದ್ರು. ಅಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಯುವಾಗ ಸ್ವಲ್ಪ ಲೇಟಾಗಿ ಸರ್, 4 ಗಂಟೆ ಏನೋ ಆಗಿದೆ ಅಂತ ಕಾಣ್ತದೆ. ಓಕೆ. ಅಲ್ಲಿಂದ ಅವರು ಮೂಲ ಮನೆಗೆ ತಗೊಂಡೋಗಿದ್ದಾರೆ. ಇಲ್ಲಿ ಕೃಷ್ಣಾಪುರದ ಮೂಲ ಮನೆ ಇದೆ, ಅವ್ರದ್ದು ತರವಾಡ ಮನೆ ಅಂತ ಇದೆ. ಓಕೆ. ಅವರ ತಂದೆಯವರು ಬಂದು ಇದ್ದಂಥ ತರವಾಡ ಮನೆ ಇದೆ. ಮತ್ತೆ ಇವರು ಬೇರೆ ಬೇರೆ ಮನೆ ಎಲ್ಲ ಇದ್ದಾರೆ. ಆ ತರವಾಡ ಮನೆ ತಗೊಂಡೋಗಿ ಮತ್ತೆ ಅಲ್ಲಿನ ಅದೇ ಮೊಯ್ದೀನ್ ಜುಮ್ಮಾ ಮಸೀದಿಯಲ್ಲಿ ದಫನ ಮಾಡಿದ್ದಾರೆ ಅಂತ ಕಾಣ್ತದೆ. ಅದಾವುದು ಮೊಯ್ದೀನ್ ಬಾಬು ಹೇಳಿದ್ರು, ನಮ್ಮ ತರವಾಡ ಮನೆಗೆ ತಗೊಂಡು ಹೋಗ್ತೇವೆ ಅಂತ ಹೇಳಿದರು. ಕೊನೆಯದಾಗಿ ಸರ್, ಮೋಹನ್ ಬೋಳಗಡೆ ಸರ್, ಈ ಸಂದರ್ಭ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ? ಅಂತೂ ಇಂತೂ ಈ ಹನಿ ಟ್ರ್ಯಾಪ್ ಜಾಲ ಇದು ಹಿಂದಿನಿಂದ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಹನಿ ಟ್ರ್ಯಾಪ್ ಅನ್ನೋದು ಇಷ್ಟು ಭಯಾನಕವಾಗಿರುತ್ತೆ, ಜೊತೆಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಹೊರಗೆ ಬರುವವರು ಬಹಳಷ್ಟು ಕಡಿಮೆ, ಬೆರಳೆಣಿಕೆಯ ಜನ, ಬಹಳಷ್ಟು ಜನರು ಕೊನೆಯನ್ನ ಕಾಣ್ತಾರೆ. ಸೊ ಹಾಗೆ 1% ಮಂದಿ ಇಂಥ ಜಾಲದಲ್ಲಿ ಸಿಲುಕಿದವರು ಪೊಲೀಸ್ ಠಾಣೆಯ ಮೆಟ್ಟಲೇರು. 1% ಮಂದಿ. ನಿಮಗೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಬಂಟ್ವಾಳ ತಾಲೂಕಿನ ಒಂದು ಹೆಣ್ಣುಮಗಳು ತನ್ನ ಪರಿಚಿತನೊಂದಿಗೆ ಇದೇ ತಣ್ಣೀರುಬಾವಿ ಬೀಚಿಗೆ ಬಂದಳು. ಆಗ 7 ಮಂದಿ ಸೇರಿ ಅವಳ ಮೇಲೆ ಸರದಿ ಅತ್ಯಾಚಾರ ಮಾಡಿದರು. ಅಲ್ಲಿಂದ ಅವರನ್ನು ಕಳಿಸಿದರು. ಅವಳ ಮೊಬೈಲ್ ನಂಬರ್ ತಗೊಂಡ್ರು ಅವರು. ಆಯ್ತಾ? 4 ದಿವಸ ಬಿಟ್ಟು ಪುನಃ ಫೋನ್ ಮಾಡಿದರು ನಂಬರಿಗೆ, ನೀನು ವಾಪಸ್ ಬಾ ಅಂತ. ಹೆದರಿಕೆ ಆಯ್ತು ಅವಳಿಗೆ. ಅವಳು ಬಂಟ್ವಾಳ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಹೋದ್ಲು. ಆಗ ಅಲ್ಲಿ ಠಾಣಾ ಕರ್ತವ್ಯದಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಏನು ಹೇಳಿದ್ರು ಗೊತ್ತಾ? ನಿನ್ನ ನಂಬರ್ ಅವರಿಗೆ ಹೇಗೆ ಸಿಕ್ಕಿತ್ತು ಅಂತ.
ಯಾವ ರೀತಿಯಲ್ಲಿ ಅವಳು ಉತ್ತರ ಹೇಳಲಿಕ್ಕೆ? 7 ಮಂದಿ ನನ್ನ ಮೇಲೆ ಸರದಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಒಂದು ಹುಡುಗನೊಟ್ಟಿಗೆ ತಣ್ಣೀರ್ವಾಯಿ ಬೀಚಿಗೆ ಹೋಗಿದ್ದೀನಿ ಅಂತ ಹೇಳಲ್ಲ. ಹೌದಾ ಅಲ್ವಾ? ಅವಳು ವಾಪಸ್ ಬಂದಾಗ ಅಲ್ಲಿ ಒಬ್ಬ SBP ಕಾನ್ಸ್ಟೇಬಲ್ ಇದ್ದರು. ಅವರು ವಿಚಾರ ತಿಳ್ಕೊಂಡ್ರು, ಏನಾಯಿತು ಈಗೀಗಾಯ್ತು ಅಂತ ಹೇಳಿದರು. 4 ಮಂದಿ ಇದ್ದಾಗ ಹೇಳುವುದಕ್ಕೂ ಒಬ್ಬ ಸಪ್ರೇಟ್ ಆಗಿದ್ದ ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಅವು ಕೇಳುವ ರೀತಿಯಲ್ಲಿ ಇವಳಿಗೆ ಅವಳ ಮೇಲೆ ವಿಶ್ವಾಸ ಮತ್ತು ಇವಳು ಹೇಳಿದ್ಳು. ಅವನು ತಕ್ಷಣ ಇನ್ಸ್ಪೆಕ್ಟ್ರಿಗೆ ಹೇಳಿದ, ಅವನ ಇನ್ಸ್ಪೆಕ್ಟ್ರಿಗೆ. ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ SB ಕಾನ್ಸ್ಟೇಬಲ್ ಇರ್ತಾರೆ. ಆ SB ಕಾನ್ಸ್ಟೇಬಲ್ಗೆ ಇನ್ಸ್ಪೆಕ್ಟರ್ ಇರೋದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ. ಅವ್ರಿಗೆ ಹೇಳಿದ, ಅವರು SP ಗಮನಕ್ಕೆ ತಂದರು. ತಕ್ಷಣ SP ಅವರು ಪಣಂಬೂರು ಸ್ಟೇಷನ್ಗೆ ಹೇಳಿದ್ರು, ಈಗೀಗ ಆಗಿದೆ ಅಂತ ನೋಡಿ ಅಂತ. ಭಾರತೀಯವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಎಲ್ಲರನ್ನೂ ಎತ್ಕೊಂಡು ಬಂದರು. ಅಲ್ಲಿ ಒಬ್ಬ ಏನೋ ಬಡ್ಕಳಗೆ ಹೋಗಿದ್ದು, ಅವನ ಮನೋದ ಎತ್ಕೊಂಡು ಬಂದರು. ಈ ಹುಡುಗಿಯನ್ನು ಹುಡುಕಿದ್ರು, ತಂದರು ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಬರೆಸ್ಕೊಂಡು FIR ಮಾಡಿದರು. ಆ ASI ಸಸ್ಪೆಂಡ್ ಆಗಿ ಹೋದರು. ಪೊಲೀಸ್ ಠಾಣೆಯಲ್ಲಿ ಆಗೋದು ಇದು ಅಲ್ವಾ? ಯಾವತ್ತೂ ಹೋದ ಕೂಡಲೇ ಅದರ ಸೀರಿಯಸ್ನೆಸ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಮೋಹನ್ ಕುಮಾರ್ ಇದು ಸೈನೈಡ್ ಮೋಹನ ಕತೆ ಗೊತ್ತಿರ್ಬೋದು. ಒಂದು ಹೆಣ್ಮಗಳು, ಮನೆ ಹೆಣ್ಮಗಳು ನಾಪತ್ತೆ ಆಗಿದ್ದಾಳೆ ಅಂತೇಳಿ 4 ದಿವಸ ಹೋಗಿದ್ದಾರೆ ರೀ ಕಂಪ್ಲೇಂಟ್ ಕೊಡಲಿಕ್ಕೆ. 4 ದಿವಸ ಬೆನ್ನತ್ತಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಒಂದು 20 ಮಂದಿ ಹುಡುಗರು ಹೋಗಿ ಠಾಣೆ ಜಗಲಿಯಲ್ಲಿ ಕೂತಾಗ ಇನ್ಸ್ಪೆಕ್ಟರ್ ಗಮನಕ್ಕೆ ಆ ವಿಚಾರ ಬಂದದ್ದು, ನಂಜುಂಡೇಗೌಡರ ಗಮನಕ್ಕೆ. ಅದರ ನಂತರ ಅದು ಕೇಸ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ್ದು, ತನಿಖೆ ಆದದ್ದು, ಮೋಹನ್ ಕುಮಾರ್ ಅರೆಸ್ಟ್ ಆಗಿರೋದು. 20 ಮರ್ಡರ್ ಕೇಸುಗಳು ಹೊರಗೆ ಬಂದದ್ದು. ಇವತ್ತು ಗಲ್ಲು ಶಿಕ್ಷೆಗೆ ಗುರಿಯಾಗಿ ಇದು ಬೆಳಗಾಂ ಜೈಲಲ್ಲಿದ್ದಾರೆ. ಗೊತ್ತಾಯ್ತಾ? ಅದನ್ನೇ 4 ದಿವಸದ ಮೊದಲು ಮಾಡ್ತಾ ಇದ್ರೆ ಪೊಲೀಸರವರ ಒಂದು ಬೇಜವಾಬ್ದಾರಿ ಕೂಡ ಇರುತ್ತೆ. ಬೇಜವಾಬ್ದಾರಿ ಯಾಕಂದ್ರೆ ಹರೆಯದ ಹುಡುಗಿ ಹೋದ ಕೂಡಲೇ ಬರ್ತಾಳೆ ಅಂತ ಹೇಳಿ. ಕರೆಕ್ಟ್ ಆ ರೀತಿಯ ಮನಸ್ಥಿತಿ. ಆ ರೀತಿಯ ಮನಸ್ಥಿತಿ. ಒಂದು FIR ಮಾಡಿದ್ರೆ ಮತ್ತೆ ಅದನ್ನು ಕ್ಲೋಸ್ ಮಾಡಬೇಕಲ್ಲ. ಕರೆಕ್ಟ್ ಎಸ್. ಅದವರಿಗೆ ಕಿರಿಕಿರಿ, ಅದೊಂದು ಕಿರಿಕಿರಿ, ಅದೊಂದು ಕೆಲಸ. ಎಸ್, ಓಕೆ. ಅದಕ್ಕೆ ಬೇಕು. ಅದರಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಅದೊಂದು ಸ್ಪಷ್ಟವಾಗಿ ಅವರು ಕಮಿಷನರ್ ಆಗಿರಲಿ, ಜಿಲ್ಲಾ SP ಅವರಾಗಲಿ, ಪ್ರತಿ ತಿಂಗಳ ಕ್ರೈಮ್ ಮೀಟಿಂಗಲ್ಲಿ ನೀವು ಕ್ರೈಮ್ ರೇಟನ್ನು ಜಡ್ಜ್ ಮಾಡಬಾರ್ದು. ಕ್ರೈಮ್ ರೇಟನ್ನು ಜಡ್ಜ್ ಮಾಡಬಹುದು. ಎಷ್ಟೆಷ್ಟು ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ ಜಡ್ಜ್ ಮಾಡಬೇಡಿ. ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆಯೋ ಅದರ ಫಾಲೋಅಪ್ ಮಾಡಿ. ಅದನ್ನು ಫಾಲೋಅಪ್ ಮಾಡಿ. ಯಾಕೆ ಆಯಿತು ಅದರ ಬಗ್ಗೆ ಕೇಳಿ. ಓಕೆ, ಎಸ್ ಸರ್. ಎಸ್, ಇದು ಹನಿಯ ಮನಿ ಟ್ರ್ಯಾಪ್. ಅಂತೂ ಇಂತೂ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಪ್ರಖ್ಯಾತ ಉದ್ಯಮಿ ಜೊತೆಗೆ ಸಮಾಜ ಸೇವಕರು ಅಕಾಲಿಕ ಮರಣವನ್ನು ಅಪ್ಪಿದ್ದಾರೆ, ಅಪಮೃತ್ಯುವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಇವತ್ತು ಅಲ್ಲಿ ಸೇರಿದಂತಹ ಜನಸಾಗರ ಅದೇ ಸಾಕ್ಷಿ. ಬಹಳಷ್ಟು ಜನರು ಕಂಪನಿಯನ್ನು ಮಿಡಿತಾ ಇದ್ರು, ಬಹಳಷ್ಟು ಜನರು ಕಣ್ಣೀರನ್ನು ಸುರಿಸಿದ್ದಾರೆ. ಯಾಕೆಂದರೆ ಇಂತಹ ವ್ಯಕ್ತಿಗೆ ಈ ರೀತಿಯ ಸಾವು ಬರಬಾರ್ದಿತ್ತು ಅನ್ನುವಂಥದ್ದು, ಈ ರೀತಿ ಅಂತ್ಯ ಆಗಬಾರ್ದಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆದಾಗ ಅಥವಾ ನಮ್ಮ ಅವಧಿಯೇ ಇಷ್ಟು ಅಂತ ಬಂದಾಗ ಪರವಾಗಿಲ್ಲ ಅಂತ ಹೇಳ್ಬೋದೇನೋ. ಆದರೆ ತಮ್ಮ ಜೀವವನ್ನೇ ತಾವುಗಳೇ ಆತ್ಮಹತ್ಯೆ ಮಾಡಿಕೊಂಡು ಅಂತ್ಯ ಮಾಡಿದಾಗ ಬಹಳಷ್ಟು ಜನರಿಗೆ ಬೇಸರ ಆಗುತ್ತೆ, ನೋವಾಗುತ್ತೆ. ಅದರಲ್ಲೂ ಕೂಡ ಒಂದು ಕಡೆ ಅವರು ಆ ಗಾಡಿಯಲ್ಲಿ ಆ ರೀತಿ ಹೋದಾಗ ಬಸ್ಸಿಗೆ ಡಿಕ್ಕಿಯನ್ನು ಹೊಡೆದು ಕಾರು ಕೂಡ ಡ್ಯಾಮೇಜ್ ಆಗಿ ತದನಂತರ ಅಲ್ಲಿ ಕಾರಿನಲ್ಲಿ ಆ ಕೀಯನ್ನೇ ಇಟ್ಟು ಮತ್ತೆ ಅವರು ನೀರಿಗೆ ಹಾಡ್ತಾರೆ ಅಂತ ಬಂದಾಗ ಅವರ ಮನಸ್ಸಿನಲ್ಲಿ ಎಷ್ಟು ನೋವು, ಎಷ್ಟು ದುಃಖ, ಎಷ್ಟು ಆತಂಕ ಪಟ್ಟಿರಬೇಡ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ಬಹಳಷ್ಟು ಜನರಿಗೆ ಒಳ್ಳೆಯ ಕೆಲಸವನ್ನು, ಸಹಾಯ ಹಸ್ತವನ್ನು ನೀಡಿದಂತಹ ವ್ಯಕ್ತಿ, ಅವರಿಗೆ ಈಗಾಗಬಾರ್ದಿತ್ತು ಅನ್ನೋಂಥದ್ದು ಕರಾವಳಿ ಭಾಗದ ಜನರು ಹೇಳ್ತಾ ಇರುವಂಥದ್ದು. ಅಂತೂ ಇಂತೂ ಈ ಒಂದು ಕಿರಾತಕರೇನಿದ್ದಾರೆ, ಈ ಒಂದು ಹನಿ ಟ್ರ್ಯಾಪ್ ಅನ್ನೋಂಥದ್ದು ಏನಿದೆ ನೋಡಿ, ಇದೇ ದೊಡ್ಡ ನಮ್ಮ ಸಮಾಜಕ್ಕೆ ದೊಡ್ಡ ಪಿಡುಗು. ಇದು ನಮ್ಮ ಸಮಾಜಕ್ಕೆ ದೊಡ್ಡ ಕ್ರಿಮಿ ಕೀಟಗಳು ಇವುಗಳು. ಅಂದರೆ ಇವುಗಳ ಕೆಲಸ ಇರುವಂಥದ್ದು ಇದೇ ರೀತಿ. ಹಾಗಿದ್ದಾಗ ಸಾರ್ವಜನಿಕ ಜೀವನದಲ್ಲಿರುವವರು ಈ ರೀತಿ ಮಾನ ಮರ್ಯಾದೆ ಸ್ವಾಭಿಮಾನಕ್ಕೆ ಹಂಚ್ತಾರೆ. ಕೊನೆಯದಾಗಿ ಈ ರೀತಿಯ ಒಂದು ನಿರ್ಧಾರವನ್ನು ಪಡೆದುಕೊಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರ್ತಾ ಇದ್ರೂ ಕೂಡ ಈ ಪ್ರಕರಣ ಸುಖಾಂತ್ಯವಾಗಬಹುದಿತ್ತೇನೋ. ಆದರೆ ಮಾನ ಮರ್ಯಾದೆ, ಯಾಕಂದರೆ ಆ ರೀತಿ ಬದುಕಿದಂತಹ ವ್ಯಕ್ತಿ ಅಂತ ಬಂದಾಗ ಭಾಳಷ್ಟು ಕಷ್ಟ ನಾವು ಇಮ್ಯಾಜಿನ್ ಮಾಡೋದಕ್ಕೆ ಅಥವಾ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ.
ಅದೇನೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ಈ ಸಂದರ್ಭ ನಾವುಗಳು ಹೇಳುವಂತಹ ವಿಚಾರ. ಜೊತೆಗೆ ಇವೆಲ್ಲದರ ಜೊತೆಗೆ ಈ ಒಂದು ಸಾವಿಗೆ ಕಾರಣವಾಗಿರುವಂತಹ ಆ ಒಂದು ಕಿರಾತಕರು ಏನಿದ್ದಾರೆ ನೋಡಿ, 6 ಜನರು ಜೊತೆಗೆ ಆ ಮಹಿಳೆ, ಎಲ್ಲರೂ ಕೂಡ ಸರಿಯಾಗಿರುವಂತಹ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಮೋಸ, ವಂಚನೆ ಅನ್ನುವಂತಹ ವಿಚಾರಗಳು, ಬ್ಲ್ಯಾಕ್ ಮೇಲ್ಗಳು ಅನ್ನುವಂಥ ವಿಚಾರಗಳಲ್ಲಿ, ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರಗಳಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಶಿಕ್ಷೆ ಆಗುತ್ತೆ ಕಾನೂನಿನ ಅಡಿಯಲ್ಲಿ ಅನ್ನುವಂಥದ್ದೇ ಜನರು ಕೇಳ್ತಾ ಇರುವಂತಹ ವಿಚಾರ. ಅದೇನೇ ಇರಲಿ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ರೀತಿ ಅಬ್ದುಲ್ ಸತ್ತಾರ್ ಅವರು ಈ ರೀತಿಯ ಮನಸ್ಥಿತಿಗಳು ಸಮಾಜದಲ್ಲಿದೆ, ಸಹಾಯವನ್ನು ಪಡೆದುಕೊಳ್ತಾರೆ, ತದನಂತರ ಹಣದ ವಿಚಾರ ಬಂದಾಗ ಅವ್ರುಗಳಿಗೆ ಹಿಂದಕ್ಕೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಬಂದಾಗ ಎಂಥ ವ್ಯಕ್ತಿಗಳು, ಎಂಥ ವ್ಯಕ್ತಿತ್ವ, ಅವರುಗಳು ಈ ರೀತಿ ರಾಜರೋಷವಾಗಿ ಹೋಗ್ತಾರೆ. ಮಾನ ಮರ್ಯಾದೆ ಬಹುಶಃ ಅವರನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದರೆ ಅಂಥ ಒಂದು ಕಾಂಗ್ರೆಸ್ ಮುಖಂಡೆಯು ಕೂಡ ಚಪ್ಪಲಿ ಸೇವೆನ ಮಾಡ್ದ ನಂತಾದರೂ ಕೂಡ ಬುದ್ಧಿ ಬರುತ್ತಂತ ಅಂದ್ಕೊಂಡ್ರೆ ಈ ವ್ಯಕ್ತಿಗೆ ಬರಲೇ ಇಲ್ಲ. ಸೊ ಮತ್ತೆ ಇಂಥ ಕ್ರಿಮಿಕೀಟಗಳ ಕೆಲಸವನ್ನು ಮುಂದುವರಿಸ್ತಾ ಇದ್ರು ಸಮಾಜದಲ್ಲಿ. ಸೊ ಅಂಥವರಿಂದ ಆದಷ್ಟು ದೂರ ಇರಿ, ಯಾವತ್ತೂ ಕೂಡ ಇಂಥ ವ್ಯಕ್ತಿಗಳನ್ನು ದೂರ ಇರಿ. ಜೊತೆಗೆ ಅಂತೂ ಇಂತೂ ಮುಮ್ತಾಜ್ ಅಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಾವು ಕೇಳ್ಕೊಳ್ತಾ ಇರುವಂಥದ್ದು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಹನ್ ಬೋಳಂಗಡಿ ಸರ್, ಹಿರಿಯ ಕ್ರೈಮ್ ವರದಿಗಾರರು, ಹಿರಿಯ ಪತ್ರಕರ್ತರು, ನಮ್ಮ ಜೊತೆ ಈ ಒಂದು ಪ್ರಕರಣದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು